ಅನ್ಲಾಕ್ಡ್ ಲಾಕ್ಡೌನ್ 24/7 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನನೂ ಹೊಸ ದಿನ, ಏನಾದ್ರೂ ಕಲಿತಾ ಇರ್ಬೇಕಂತೆ, ಹೊಸತನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇರಬೇಕು. ಇವತ್ತಿನ ನಮ್ಮ ಕಾರ್ಯಕ್ರಮ ಕೂಡ ಅಂತಹದ್ದೇ. ಬಹುಶಃ ಹೆಣ್ಮಕ್ಳು ಪೊಲೀಸ್ ಹುದ್ದೆಯನ್ನ ಅಲಂಕರಿಸುವುದು ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಒಂದು ಸಾಮಾನ್ಯ, ಆದ್ರೂ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಜನಮೆಚ್ಚುಗೆಯನ್ನ ಪಡೆದಿದೆಯಲ್ಲ, ಅದು ಬಲು ಅಪರೂಪ. ಅದರಲ್ಲೂ ನಮ್ಮ ಮಂಗಳೂರು ಮೂಲದ ದಿಟ್ಟ ಹೆಣ್ಣು ಮಗಳೊಬ್ಳು ರಾಜ್ಯ ರಾಜಧಾನಿಯಲ್ಲಿ ಲಾಠಿ ಹಿಡಿದು ಅಪರಾಧಿಗಳ ಹುಟ್ಟಡಗಿಸಿದ ಅಲ್ಪಾವಧಿಯಲ್ಲೇ ಹಿರಿಯ ಅಧಿಕಾರಿಗಳಿಂದ ಬೇಷನಿಸಿಕೊಂಡಿದ್ದಾರೆ. ಅವರ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ, ಕುಟುಂಬ ನಿರ್ವಹಣೆ, ಸಾಧನೆಯ ಹಾದಿ ಎಲ್ಲದರ ಬಗ್ಗೆನೂ ಮಾತಾಡಬೇಕು. ಮಾತಾಡೋಣ. ಅದಕ್ಕಿಂತ ಮುಂಚೆಯೇ ನಿಮ್ಗೆಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜನಸಾಮಾನ್ಯರ ರಕ್ಷಣೆಗಾಗಿ ಹೋರಾಡುವ ಧೀರ ಹೆಣ್ಣು ಮಗಳ ಕಥೆ ಇದು. ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕಿದ ಖಡಕ್ ಪೊಲೀಸ್ ಅಧಿಕಾರಿಯ ಕತೆ. ಸಂಸಾರ, ಕಾನೂನು ನಿರ್ವಹಣೆ ಎರಡರಲ್ಲೂ ಬೇಷ ಅನಿಸಿಕೊಂಡಾಕೆ ಇವರು. ಹುಟ್ಟೂರು ತುಳುನಾಡಿನ ಜನರ ಸುರಕ್ಷತೆಗೆ ಮನ ತುಡಿಯುವಂತಹ ಹೆಮ್ಮೆಯ ತುಳುವ ಹೆಣ್ಣು ಮಗಳ ಕತೆ ಇದು. ಇದೇ ಖಾಕಿ ಕದರ್. ಕಾನೂನು ನಿರ್ವಹಣೆಯಲ್ಲಿ ದಕ್ಷ, ಪ್ರಾಮಾಣಿಕ ಅಧಿಕಾರಿಯಾಗಿ ಮಿಂಚುತ್ತಿರುವ ತುಳುನಾಡಿನ ಹೆಮ್ಮೆಯ ಮಗಳು ಬೆಂಗಳೂರು ಎಸಿಪಿ ರೀನಾ ರಘು ಸುವರ್ಣ ನಮ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಏನ್ ಚೊಲ್ಲರು? ಹಲೋ ಹಲೋ ಪವಿತ್ರ ಮೇಡಮ್. ಎಡ್ಡೆವಳೆ ಪವಿತ್ರ ಹುಷಾರುಲ್ಲಾರು? ಎಡ್ಡೆವಳೆ ಪವಿತ್ರ. ಎಸ್ ಮ್ಯಾಮ್. ಕೇನೋಡೆ ಹಾಕೊಂಡು ಈರ್ನ ಬೊಕ್ಕ ಈರ್ನ ಒಟ್ಟಿಗೆ ಬೇಲೆ ಮಲ್ಪನಂಚಿನ ಸಿಬ್ಬಂದಿ ನಕಲ್ನ ಆರೋಗ್ಯ ಈ ಕೊರೋನಾ ಟೈಮ್ ಬಿಡು ಎಂಚುಂಡು? ಎಡ್ಡೆ ಉಂಡು ಪವಿತ್ರ. ಸೌಖ್ಯ? ಸೌಖ್ಯ ಉಂಡು ಇಲ್ಲ ಸೌಖ್ಯ. ಎಸ್ ಮ್ಯಾಮ್, ಕೇಳಲೇಬೇಕು. ಕೊರೋನಾ ವಾರಿಯರ್ ಆಗಿ ದುಡಿತಾ ಇದ್ದೀರಾ. ಪೊಲೀಸ್ನವರಂದ ತಕ್ಷಣ ನಮ್ಗೆಲ್ರು ಕೂಡ ಕೊರೋನಾ ವಾರಿಯರ್ ಆಗಿದ್ದಾರೆ. ಈಗ ನಿಮ್ಗೂ ಫ್ಯಾಮಿಲಿ ಇದೆ, 5-6 ತಿಂಗಳಾಯ್ತು ಸರಿಯಾಗಿ ನಿದ್ದೆ ಮಾಡದೆ ಅನ್ಸುತ್ತೆ. ಬಹುಶಃ ಈ ಒಂದು ಸಂದರ್ಭವನ್ನ ಪೊಲೀಸ್ನವರು ಯಾವ ರೀತಿಯಾಗಿ, ಅಂದ್ರೆ ನೀವೆಲ್ಲರೂ ಸೇರಿ ಯಾವ ರೀತಿಯಾಗಿ ನಿಭಾಯಿಸ್ತಾ ಇದ್ದೀರಾ ಮೇಡಮ್? ಇಟ್ ಇಸ್ ಚಾಲೆಂಜಿಂಗ್ ಟೈಮ್ ಪವಿತ್ರ, ಬಟ್ ಎನಿಥಿಂಗ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸೋ ಫಾರ್. ನಮ್ಮ ಸಿಬ್ಬಂದಿಯವರು ಎಲ್ಲಾನು ಸಪೋರ್ಟ್ ಇಂದ ನಾವು ಈಗ ಸಪೋರ್ಟ್ ಇಂದ ನಮ್ಮ ಜಾಗೃತಿಯಿಂದ ನಾವು ಏನೇನು ಸಣ್ಣ ಸಣ್ಣ ಒಂದು ವಿಚಾರದಲ್ಲಿ ಏನು ನಾವು ಗಮನ ಕೊಡ್ಬೇಕು ಆ ಗಮನ ಕೊಟ್ಟು ಎಲ್ಲಾರು ಸಹಕಾರ ನೀಡ್ತಾ ಇದ್ದಾರೆ ಪವಿತ್ರ. ಇಟ್ಸ್ ಗೋಯಿಂಗ್ ಗುಡ್ ಸೋ ಫಾರ್. ಇಟ್ ಇಸ್ ಗೋಯಿಂಗ್ ಗುಡ್ ಬೈ ಎಲ್ಲ ಒಳ್ಳೆ ಇದರಿಂದ ನಡೀತಾ ಇದೆ. ಎಸ್ ಮೇಡಮ್, ಕೇಳಲೇಬೇಕಿದ್ದೇನೆ. ಯಾಕಂದ್ರೆ ಬೆಂಗಳೂರು ಅಂದ್ರೆ ನಾವು ಯಾವ ರೀತಿಯಾಗಿ ಇಮ್ಯಾಜಿನ್ ಮಾಡ್ಬೋದು ಮೊದ್ಲೆಲ್ಲ, ಆದ್ರೆ ಈ ಕಳೆದ 5-6 ತಿಂಗಳಿಂದ ಬೆಂಗಳೂರನ್ನ ನಾವು ಇಮ್ಯಾಜಿನ್ ಮಾಡೋದು ಬಹಳ ಕಷ್ಟ. ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಮಹಾನಗರ? ಅಂದ್ರೆ ಕೊರೋನಾ ಬಂದಾಗಿಂದ? ಹೌದು, ಕೊರೋನಾ ಆದಾಗಿಂದ ಬಹಳಷ್ಟು ಬದಲಾವಣೆಗಳಾಗಿದೆ ಪವಿತ್ರ. ಇಟ್ ಇಸ್ ಈಗ ನಮ್ಗೆ ಒಂದೊಂದ್ಸತಿ ಅನ್ಸತ್ತೆ ಎಷ್ಟು ಏನೋ ಒಂದು ಸಬ್ ಡಿವಿಷನ್ ನಡೆಸಬೇಕಾದ್ರೆ ಬೆಂಗಳೂರು ಸಿಟಿ ನಡೆಸೋದಂದ್ರೆ ಕಮಿಷನರೇಟ್ ಅಲ್ಲಿ ಬಹಳಷ್ಟು ಒಂದು ತೊಂದರೆಗಳಿರುತ್ತೆ. ವಿಚ್ ಇಸ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು. ಬಟ್ ಈಗ ನಮ್ಮ ಸಿಬ್ಬಂದಿ ಅವರಿಗೆ ಕೊರೋನಾ ಆಗ್ತಾ ಇದ್ದಿದ್ರಿಂದ ಸೋ ಮೆನಿ ಟೈಮ್ಸ್ ನಮ್ಗೆ ಮೆನ್ ಶಾರ್ಟೇಜ್ ಇರೋದು. ಸೊ ನಾನು ಯಾವಾಗ್ಲೂ ಹೇಳೋ ಹಾಗೆ ತುಂಬಾ ನಮ್ಮ ಸಿಬ್ಬಂದಿ ಅವ್ರಿಗೆ ಕೆಲವು ಪಾಸಿಟಿವ್ ಬಂದಾಗ ನಾವು ಕೆಲವು ಸಿಬ್ಬಂದಿಗಳ ಜೊತೆಗೆ ಮಾತ್ರ ನಾವು ಕೆಲಸ ಮಾಡಿಸ್ಬೇಕಾಗ್ತಾ ಬಂತು. ಸ್ಟ್ರೆಂತ್ ಕಡಿಮೆ ಇತ್ತು, ಬಟ್ ಆದ್ರೂ ವಿ ಆಲ್ ನೆವರ್ ಗೇವ್ ಅಪ್. ಈಗ ಯೂಸಿಂಗ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ, CCTV ಇರೋದ್ರಿಂದ ವಿ ಕುಡ್ ಮಾನಿಟರ್, ಸರ್ವೇಲೆನ್ಸ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿಗಳು ಕೂಡ ಯಾವುದೇ ರೀತಿ ಒಂದು ಏನೋ ಅಸಡೆ ತೋರ್ಸಿಲ್ಲ ಕೆಲಸದಲ್ಲಿ. ಎಲ್ಲರೂ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ರು. ಹೇಳಿದ ತಕ್ಷಣ ಕರೆದಾಗ ಬರೋದು ಅಥವಾ ಏನೋ ಒಂದು ನಮ್ಮ ಕೆಲಸ ಇರ್ಲಿ ಹೋಗಿ ಅಟೆಂಡ್ ಮಾಡ್ತಾ ಇದ್ರು. ಸೊ ವಿ ಆರ್ ಬೆಟರ್ ವೇ ವಿ ಆರ್ ಹ್ಯಾಂಡ್ಲಿಂಗ್ ಇಟ್. ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇ ಹ್ಯಾವ್ ಬೀನ್ ಎನ್ಕರೇಜಿಂಗ್. ಸ್ವಲ್ಪ ಆಲ್ ಎವ್ರಿವೇರ್ ದೇರ್ ಇಸ್ ರಿಕ್ವೈರ್ಸ್ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಬೇಕು, ಧೈರ್ಯ ತುಂಬಿಸೋದ್ರಿಂದ ಹಿಡಿದು. ಸೊ ಈ ರೀತಿ ನಮ್ಗೆ ವಿ ಆರ್ ನಾಟ್ ಫೇಸ್ಡ್ ಎನಿ ಹಿಕಪ್ ಸೋ ಫಾರ್. ಚೆನ್ನಾಗಿ ಆಗ್ತಾ ಇದೆ ಪವಿತ್ರ. ಎಸ್ ಮೇಡಮ್, ಕೇಳಬೇಕಿದ್ದಾನೆ. ಅಂದ್ರೆ ಪೊಲೀಸ್ನವರು ಪ್ರಾರಂಭದಲ್ಲಿ ಅಂದ್ರೆ ಈಗಲೂ ಕೂಡ ಬಹಳಷ್ಟು ಕಷ್ಟ ಪಡ್ತಿದ್ದಾರೆ. ಜನರು ಎಲ್ಲೂ ಕೂಡ ಗುಂಪು ಸೇರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿಸಬೇಕು ಜನರಿಂದ, ಈ ಕೊರೋನಾವನ್ನ ತಡೆಗಟ್ಟಬೇಕು ಅನ್ನೋದ್ರಲ್ಲಿ ಬಹಳಷ್ಟು ಹೋರಾಟ ಮಾಡ್ತಿದ್ದಾರೆ. ಇಂಥ ಸಂದರ್ಭ ಅಪರಾಧಿಗಳನ್ನ ಹಿಡಿಬೇಕಾದ್ರೂ ಕೂಡ ಎಷ್ಟೋ ಮಂದಿ ಪೊಲೀಸರಿಗೆ ಅವರು ಕೂಡ ಕ್ವಾರಂಟೈನ್ ಆಗಿದ್ದಿದೆ, ಅವ್ರಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ. ಎಷ್ಟೋ ಮನೆಗಳು ಅಂದ್ರೆ ಎಷ್ಟೋ ಪೊಲೀಸ್ ಸ್ಟೇಷನ್ಗಳು ಸೀಲ್ ಡೌನ್ ಆಯ್ತು.
ಅವರ ಮನೆಯವರು ಕೂಡ ತಮ್ಮನ್ನ ತಾವು ಕ್ವಾರಂಟೈನ್ ಮಾಡ್ಕೊಂಡ್ರು. ಇಂತಹ ಸಂದಿಗ್ಧದ ಪರಿಸ್ಥಿತಿ ಪೊಲೀಸ್ನವರಿಗೆ ಬಂತು. ನಿಮ್ಮ ಒಂದು ಕಾರ್ಯವ್ಯಾಪ್ತಿ ಏನಿದೆ ಅಲ್ಲಿ ಕೂಡ ಇಂತಹ ಪರಿಸ್ಥಿತಿ ಬಂದಿದ್ಯಾ, ಹೇಗಿತ್ತು? ಬಂದಿದೆ ಪವಿತ್ರ. ಮೆನಿ ಟೈಮ್ಸ್ ನಮ್ಗೆ ಏನಾಗ್ತಿತ್ತು ಅಂದ್ರೆ, ಮೊನ್ನೆ ಕೂಡ ಲಾಸ್ಟ್ ವೀಕ್ ಒಂದು ಇಂಟ್ರಾಗೇಷನ್ ಮಾಡ್ಬೇಕಾಗಿತ್ತು. ಒಂದು ಯಾವ್ದೋ ಒಂದ್ ಇದ್ರಲ್ಲಿ ನಾವು ಒಬ್ರನ್ನ ಸೆಕ್ಯೂರ್ ಮಾಡಿ ಬಂದಾಗ ಇಟ್ ಇಸ್ ಲೈಕ್ ಇಂಟ್ರಾಗೇಷನ್ ಮಾಡೋ ಸಂದರ್ಭದಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ಅವ್ರು ಪಾಸಿಟಿವ್ ನೆಗೆಟಿವ್ ಅಂತ. ಸೆಕ್ಯೂರ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಬಂದ್ಮೇಲೆ ಗೊತ್ತಾಯ್ತು ದಟ್ ಇಟ್ ಟರ್ನ್ ಔಟ್ ಟು ಬಿ ಪಾಸಿಟಿವ್. 3 hours ನಾನೇ ಸ್ವತಃ ಕೂತ್ಕೊಂಡು ಐ ಹ್ಯಾಡ್ ಟು ಇಂಟ್ರಾಗೇಟ್. ಸೊ ಈ ತರ ಒಂದು ಪರಿಸ್ಥಿತಿನ ನಾವ್ ಎದುರಿಸ್ತಾನೆ ಇದೀವಿ ಡೈಲಿ. ಕೆಲವೊಂದ್ಸತಿ ಅನ್ಸತ್ತೆ ನಮ್ಗೆ ಬಂದು ಹೋಗಿರ್ಬೋದೇನೋ ಅಂತ ಕೊರೋನಾ ವೈರಸ್. ಬಿಕಾಸ್ ಈಗ ಡಾಕ್ಟರ್ಸ್ ಆಗ್ಲಿ ನರ್ಸಸ್ ಆಗ್ಲಿ ವಾಟ್ ಎವರ್ ಇಟ್ ಇಸ್, ಅಟ್ ಲೀಸ್ಟ್ ಅವರಿಗೆ ಪಾಸಿಟಿವ್ ಕನ್ಫರ್ಮ್ ಆಗಿರೋ ಅಂತವ್ರನ್ನ ಅವ್ರು ಎದುರಿಸ್ತಾರೆ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ, ವಿ ಹ್ಯಾವ್ ಟು ಗೆಟ್ ಎಕ್ಸ್ಪೋಸ್ಡ್ ವಿತೌಟ್ ಇವನ್ ನೋಯಿಂಗ್ ಹೂ ಇಸ್ ದೇರ್ ಇನ್ ಫ್ರಂಟ್ ಆಫ್ ಅಸ್. ಬಟ್ ಅಟ್ ದ ಸೇಮ್ ಟೈಮ್ ನಮ್ ಕರ್ತವ್ಯ ಅದು, ಮಾಡ್ಲೇಬೇಕಾಗುತ್ತೆ. ಅಂಡ್ ಬಂದಿದ್ದು ಎದುರಿಸ್ಬೇಕಷ್ಟೇ. ವಿಲ್ ಲೆಟ್ ಅಸ್ ಫೇಸ್ ಇಟ್ ಅಂತ ಎಲ್ಲ ಪ್ರಿಕಾಷನ್ಸ್ ತಗೊಂಡು, ಜಾಗೃತಿಯಿಂದ ಇದ್ದು, ಎಚ್ಚರಿಕೆ ತಗೊಂಡು ವಿ ಆರ್ ಫೇಸಿಂಗ್ ಇಟ್ ಮಾಡ್ತಾ ಇದೀವಿ. ಮೇಡಮ್, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಎಲ್ರಿಗೂ ಕೂಡ ಒಂದು ಸಮಸ್ಯೆ ಅಂದ್ರೆ, ನಮ್ಮನ್ನ ನಾವು ಹೇಗ್ ಬೇಕಾದ್ರೂ ಕಾಪಾಡ್ಕೋತೀವಿ, ಆದ್ರೆ ನಮ್ಮ ಫ್ಯಾಮಿಲಿಯನ್ನ, ನಮ್ಮ ಕುಟುಂಬಸ್ಥರನ್ನ ಕಾಪಾಡೋದು ಬಹಳ ಕಷ್ಟ. ಎಲ್ಲಿ ನಮ್ಮಿಂದ ಅವ್ರಿಗೆ ತೊಂದರೆ ಆಗುತ್ತೋ ಅನ್ನೋ ಒಂದು ಆಲೋಚನೆ ಇರುತ್ತೆ. ನಿಮ್ಗೆ ಅಂತಹ ಹೆದರಿಕೆ ಎಲ್ಲೂ ಆಗಿಲ್ವಾ ಇದುವರೆಗೂ? ಡೆಫಿನೆಟ್ಲಿ ಆಗಿದೆ ಪವಿತ್ರ. ಬಿಕಾಸ್ ನನ್ಗೂ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರೋದು ಅಂಡ್ ಮಗು ಇದೆ, ಮಕ್ಳಿದಾರೆ ಮನೆಯಲ್ಲಿ. ಸೊ ಹಾಗಾಗಿ ನಾವು ಮನೆಯಿಂದ ಹೊರ್ಗಡೆ ಇರ್ಬೇಕಾದ್ರೂ ಸಾಕಷ್ಟು ಪ್ರಿಕಾಷನ್ಸ್ ತಗೊಂತೀವಿ. ಯಾಕೆಂದ್ರೆ ನಾವು ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗ್ಲಿ, ಫೈಬರ್ ಶೀಲ್ಡ್ ಹಾಕೊಂಡು, ಫೇಸ್ ಮಾಸ್ಕ್ ಎಲ್ಲ, ಫೇಸ್ ಶೀಲ್ಡ್ಸ್ ಎಲ್ಲ ಹಾಕಿ, ಮಾಸ್ಕ್ ಎಲ್ಲ ಹಾಕ್ತಿವಿ. ಆಮೇಲೆ ಮನೆಗೆ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ಯಾರನ್ನು ನಾವು ಟಚ್ ಮಾಡೋದಿಲ್ಲ. ಲೈಕ್ ಅದು ನಾವೆಲ್ಲ ಒಂಥರ ದೂರದಿಂದಾನೆ ಫಸ್ಟ್ ಹೋಗಿ ಬಟ್ಟೆನ ಬಿಸಿನೀರ್ಗೆ ಹಾಕಿ ಸ್ನಾನ ಮಾಡಿ ಆಮೇಲೆನೆ ಎಲ್ಲಾ ಕೆಲ್ಸಗಳನ್ನ ನಾವು ಶುರು ಮಾಡ್ತೀವಿ. ನಮ್ ಸಿಬ್ಬಂದಿ ಅವ್ರಿಗೂ ಅದೇ ರೀತಿ ಟ್ರೈನಿಂಗ್ ಮಾಡಿದೀವಿ ಪವಿತ್ರ. ಬಿಕಾಸ್ ಕ್ಲೆನ್ಲಿ ಇದಕ್ಕೆ ಕೊರೋನಾ ವೈರಸ್ಗೆ ನಾನ್ ಹೇಳೋ ಹಾಗೆ ವ್ಯಾಕ್ಸಿನೇಷನ್ ಆಗ್ಲಿ, ಮೆಡಿಕೇಶನ್, ಇಟ್ ಹ್ಯಾಸ್ ಇಟ್ಸ್ ಓನ್ ಟೈಮ್ ಲಿಮಿಟ್. ನಾವೇನ್ ಮಾಡ್ಬೋದು, ನಮ್ಮ ಕೈಯಲ್ಲಿ ಏನಿದೆ ಅದನ್ನ ನಾವು ಮಾಡ್ಬೇಕಾಗುತ್ತೆ. ಸಿಬ್ಬಂದಿ ಅವರು ಕೂಡ ಅಷ್ಟೇ ಜಾಗೃತಿಯಿಂದ, ದೇರ್ ಇಸ್ ಸಮಥಿಂಗ್ SOPs ಇದೆ ನಮ್ಮಲ್ಲಿ. ವಿ ಹ್ಯಾವ್ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರೇಟ್ ಇಂದ ವಿ ಹ್ಯಾವ್ ರಿಲಿ ಪಾಸ್ SOPs. ಈ SOPs ನ ಪ್ರತಿಯೊಬ್ರು ಸಿಬ್ಬಂದಿ ಅವರು ಫಾಲೋ ಮಾಡ್ಬೇಕು. ವೆದರ್ ಇಟ್ ಇಸ್ ಮಾಸ್ಕ್ ಮ್ಯಾನೇಜ್ಮೆಂಟ್ ಆಗ್ಲಿ, ಮನೆಗೆ ಹೋದಾಗ ಏನೇನ್ ಪ್ರೋಟೋಕಾಲ್ಸ್ ಫಾಲೋ ಮಾಡ್ಬೇಕು ಅಂತ. ಬಟ್ ಇದೆಲ್ಲ ಮಾಡಿ we have able to contain it. ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಮನೆಗೆ ಹೋದಾಗ ಡೆಫಿನೆಟ್ಲಿ ಭಯ ಆಗುತ್ತೆ. ಬಟ್ ವಿ ಆರ್ ಟೇಕಿಂಗ್ ಲೈಕ್ ದಿಸ್ ಪ್ರಿಕಾಷನ್ಸ್ ತಗೊಂತಾ ಇದೀವಿ. ಎಸ್ ಮ್ಯಾಮ್. ಅಂದ್ರೆ ಈ ನಮ್ಮ ಮಂಗಳೂರಲ್ಲೂ ಕೂಡ ಈ ಕೊರೋನಾದ ಸಂದರ್ಭ ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಆದ್ರೆ ಮೇಡಮ್, ಇತ್ತೀಚೆಗೆ ನೀವೊಂದು ವಿಡಿಯೋ ಮಾಡಿದ್ದಂಥದ್ದು ತುಳು ಭಾಷೆಯಲ್ಲಿ ಕೊರೋನಾ ಎಚ್ಚರಿಕೆ ಸಂದೇಶವನ್ನ ತುಳುವರ್ಗೆ ನೀಡಿದ್ದೀರಾ. ಅಂದ್ರೆ ನಿಕ್ಲು ಅಂಚೆ ನಿಕ್ಲ ಇಲ್ಲದಕ್ಕಲ್ಲ ಸುರಕ್ಷತೆಗಾದ ಲಾಕ್ಡೌನ್ ಯಶಸ್ವಿ ಮಲ್ಪುಲೆ ಪಿದೈ ಒಟ್ರಾಶಿ ತಿರ್ಗೆರೆ ಪೋರ್ಚಿ ಅಂತ ಹೇಳ್ತಾ ನೀವೊಂದು ವಿಡಿಯೋವನ್ನ ಬಿಟ್ಟಿದ್ರಿ. ನಾನು ಕೇಳುವಂಥದ್ದು, ತುಳು ಭಾಷೆಯ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ? ಅಂದ್ರೆ ತುಳುವರಿಗೆ ಈ ರೀತಿಯ ಒಂದು ವಿಡಿಯೋವನ್ನ ಮಾಡ್ಬೇಕು ಅಂತ ಯಾಕೆ ಅನ್ಸ್ತು ನಿಮ್ಗೆ? ಆಕ್ಚುಲಿ ಪವಿತ್ರ, ನಮ್ಮ ಮಂಗಳೂರಿನವರು ಮತ್ತೆ ಇನ್ನು ನಮ್ಮ ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ನಮ್ಮ ಊರಿನವ್ರು ಇದ್ದಾರೆ. ನಮ್ಮ ಕೂಡ್ಲದವ್ರು ಇಲ್ಲಿ ತುಂಬಾ ಜನ ಇದ್ದಾರೆ. ಸೊ ಅವ್ರಿಗೆ ಒಂದು ಸಂದೇಶ ಕೊಡ್ಬೇಕು ಅಂತ ನಮ್ಗೆ ಅನ್ಸ್ತು. ನಮ್ಮ DCP ಸರ್, ಇಲ್ಲಿ DCP ನಾರ್ತ್ ಬ್ಯಾಂಗ್ಳೂರ್ ಶ್ರೀ ಶಶಿಕುಮಾರ್ IPS ಅವರು, ನಾವು ಮಾತಾಡ್ಬೇಕು ಅವರ ಒಂದು ಐಡಿಯಾ ಇದು. ಸೊ ನಾವೆಲ್ಲಾ ಒಂದು ಭಾಷೆನಲ್ಲೂ ಮಾಡಿದ್ವಿ ಅದು. ಸೊ ಹಾಗಾಗಿ ನಾನು ತುಳು ಮತ್ತೆ ಕೊಡವ ಭಾಷೆನಲ್ಲಿ ಮಾಡಿದೆ, ಇಂಗ್ಲಿಷ್ ನಲ್ಲಿ ಮಾಡಿದೆ. ಸೊ ನಮ್ಮ ಜನಕ್ಕೆ ಒಂದು ಸಂದೇಶ, ಒಂದು ಈ ರೀತಿ ಒಂದು ಹೊಸದಾಗಿ ಏನಾದ್ರೂ ನಾವು ರೀಚ್ ಮಾಡೋಣ, ನಮ್ ಜನನ್ ನಾವು ಮುಟ್ಟೋಣ ಅಂತ ರೀಚ್ ಮಾಡೋ ಒಂದು ಉದ್ದೇಶದಿಂದ ಮಾಡಿದ್ವಿ ಪವಿತ್ರ. ಅಂಡ್ ದಟ್ ಟರ್ನ್ ಔಟ್ ಟು ಬಿ ವೆರಿ ಎಫೆಕ್ಟಿವ್ ಆಲ್ಸೋ. ನಂಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಇನ್ಫ್ಯಾಕ್ಟ್ ವಿ ವೇರ್ ಆಲ್ ಹ್ಯಾಪಿ ವಿತ್ ದ ರೆಸ್ಪಾನ್ಸ್. ನಮ್ಮ ಜನ ರೆಸ್ಪಾಂಡ್ ಮಾಡಿದ್ ನೋಡಿ ನಾನು. ಮೇಡಮ್, ಕೇಳಲೇಬೇಕು, ನೀವು ಮಂಗಳೂರಿನ ಬೋಳಾರದವರು ಅಂತ ನಮ್ಗೆ ಗೊತ್ತು. ಎಸ್ ಮ್ಯಾಮ್, ಮಂಗಳೂರಿನಿಂದ ಬೆಂಗಳೂರಿಗೆ ನಿಮ್ಮ ಪಯಣ, ಜೊತೆಗೆ ನಿಮ್ಗೆ ಇಲ್ಲಿ ನಿಮ್ಮ ನೆನಪು ಹೇಗಿದೆ ಕರಾವಳಿಯಲ್ಲಿ ಅಂತ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? It is see, home is always dear to your heart. Hometown is always closer to your heart. So hometown ಆಗಿರ್ಬೋದು, hometown people ಆಗಿರ್ಬೋದು, always they'll be very closer to heart. ಎಲ್ಲ ನಮ್ಗೆ ಇದು ಒಂದು ಒಳ್ಳೆ ಒಂದು ಅನುಭವ ಅದು. ಸೊ ಯಾಕೆಂದ್ರೆ ನಮ್ಮ ಅಜ್ಜಿ ತಾತ ಬೆಳ್ದಿರೋ, ನಮ್ ತಂದೆ ಎಲ್ಲ ಬೆಳ್ದಿರೋ ಅಂತ ಊರು. ಸೊ ಸೆಂಟ್ ಅಲೋಷಿಯಸ್ ಕಾಲೇಜ್ ಅಲ್ಲಿ ಆಗಿರ್ಬೋದು, ಸೆಂಟ್ ಆಗ್ನೆಸ್ ಸ್ಕೂಲ್ ಅಲ್ಲಿ ಆಗಿರ್ಬೋದು. ಸೊ ದೇ ಆರ್ ಆಲ್ ಫ್ರಮ್ ದೇರ್. ಅಂಡ್ ಈಗ್ಲೂ ಕೂಡ ಸಾಕಷ್ಟು ನನಗೆ ಮಂಗಳೂರು ಅವರ ಫ್ರೆಂಡ್ಸ್ ಇನ್ನೂ ಇದಾರೆ, ನಮ್ ಕಸಿನ್ಸ್ ಎಲ್ಲ. ಸೊ ವಿ ಆರ್ ಆಲ್ ಇನ್ ರೆಗ್ಯುಲರ್ ಟಚ್.
ಸೊ ಅದೇನು ನನ್ಗೆ ಇಲ್ಲಿ ಬಂದು ನಾನು ಓದೋದು ಅದೊಂದು ಕಾರಣದಿಂದ ಏನ್ ದೂರ ಆಗಿಲ್ಲ ಏನು. ಸೊ ಐ ಹ್ಯಾವ್ ಮೇಂಟೈನ್ ಅದೊಂದು ರಿಲೇಶನ್ ಮೇಂಟೈನ್ ಮಾಡಿ, ಇಟ್ ವಿಲ್ ನೆವರ್ ಫೇಡ್. ಅದ್ ಯಾರು ಫೇಡ್ ಅಲ್ಸಕ್ ಆಗದೆ ಇರೋ ಅಂತ ಒಂದು ಸಂಬಂಧ, ಕನೆಕ್ಷನ್. ಎಸ್ ಮ್ಯಾಮ್, ನಿಮ್ ಜೊತೆ ಮಾತನಾಡೋಣ. ಒಬ್ರು ಕಾಲರ್ ರೆಡಿ ಇದಾರಂತೆ ನಿಮ್ ಜೊತೆ ಮಾತನಾಡೋದಕ್ಕೆ. ರೆಡಿನಾ? ಓಕೆನಾ? ಎಸ್ ಎಸ್. ಹಲೋ ಹಲೋ ಹಲೋ, ನಮಸ್ಕಾರ. ಯಾರಿದು? ನಮಸ್ಕಾರ, ನಾನು ಸಂತೋಷ್ ಜೈನ್ ಅಂತ. ಸಂತೋಷ್ ಜೈನ್ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬಂಟ್ವಾಳ ವಾಮದ ಪದವಿನ. ಓಕೆ, ರೀನಾ ಮೇಡಮ್ ಬಗ್ಗೆ ಕೇಳಿದ್ದೀರಾ ಸರ್? ಹೌದು. ಎಸ್, ಏನ್ ಅನ್ಸುತ್ತೆ ಅವರ ಒಂದು ಸಾಧನೆಯ ಬಗ್ಗೆ? ತುಂಬಾ ಖುಷಿ ಅನಿಸುತ್ತೆ. ಅವರಿಗೆ ಪ್ರಥಮವಾಗಿ ಕಂಗ್ರಾಚುಲೇಷನ್ ಹೇಳ್ತೇವೆ. ಓಕೆ. ಅವರು ನಮ್ಮ ಸುಮನಾ ಫೌಂಡೇಶನ್ ಬ್ಯಾಂಗ್ಳೂರು ಸುನೀತಾ ಅವರ ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟನೆ ಪ್ರೋಗ್ರಾಮ್ ಅಲ್ಲಿ ಇದ್ದಾರೆ. ಹಾಗಾಗಿ ನಮ್ಗೆ ಖುಷಿ ಆಯ್ತು. ಅವರೆಲ್ಲಾ ಕಾರ್ಯಕ್ರಮಗಳಿಗೆ ಅವರು ಪ್ರೋತ್ಸಾಹ ನೀಡ್ತಾ ಇರ್ತಾರೆ. ಓಕೆ. ಎಸ್, ಮೇಡಮ್ ಜೊತೆ ಮಾತಾಡೋದಕ್ಕಿದೆಯಾ? ಓಕೆ. ಎಸ್, ಮೇಡಮ್ ಜೊತೆ ಮಾತಾಡಿ. ಮಾತಾಡಿ. ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ. ಹಲೋ. ಎಸ್ ಸರ್, ಕೇಳಿಸ್ತಾ ಇಲ್ವಾ ನಿಮ್ಗೆ ಮೇಡಮ್ ಮಾತನಾಡೋದು? ಕೇಳಿಸ್ತಾ ಇದೆ. ಇಲ್ಲ, ಕೇಳಿಸ್ತಾ ಇಲ್ಲ. ಅವ್ರು ಮಾತನಾಡ್ತಾ ಇದ್ರೆ ಕೇಳಿಸ್ತಾ ಇಲ್ವಾ? ಹಲೋ. ಇಲ್ಲ. ಎಸ್ ಎಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕೆ. ಓಕೆ 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 ಮೇಡಮ್, ನಾನೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನೋಡಿದ್ದೆ ಈ ಹಿಂದೆ ಬೆಂಗಳೂರಿನಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮನ್ನ ನೋಡಿದ ತಕ್ಷಣ ಸ್ಟ್ರಿಕ್ಟ್ ಆಗಿರುವಂತಹ ಒಬ್ಬ ಡಿಸಿಪ್ಲಿನ್ ಅಧಿಕಾರಿಯನ್ನ ನಿಮ್ಮಲ್ಲಿ ಕಾಣ್ಬೋದು. ಅದೇ ನಮ್ಗೆ ಬಹಳಷ್ಟು ಖುಷಿ ಹಾಗೆ ಹೆಮ್ಮೆ ಅನ್ಸೋದು. ನಾನು ಹೇಳುವಂತದ್ದು, ನಿಮ್ಮ ಬಾಲ್ಯ ಹೇಗಿತ್ತು? ಇದೇ ರೀತಿಯಾಗಿದ್ರ ನೀವು? ಅದೇ ರೀತಿಯಾಗಿ ಬೆಳೆದ್ರ ಹೇಗೆ? ಈಗ ಪವಿತ್ರ, ಆಕ್ಚುಲಿ ನಮ್ಮ ಕ್ಯಾರೆಕ್ಟರ್ ಏನಿದೆ, ಕ್ಯಾರೆಕ್ಟರ್ ಫಾರ್ಮೇಶನ್ ಹ್ಯಾಪನ್ಸ್ ಥ್ರೂ ನಂಬರ್ ಇಯರ್ಸ್. ಅದು ವರ್ಷ, ಚಿಕ್ಕ ವಯಸ್ಸಿಂದ ಬಂದಿರೋ ಅಂತ ಕೆಲವೊಂದು ಇದದು ಏಕ್ದಮ್ ಬರೋದಿಲ್ಲ, ಅದು ಒಂದೇ ಸಮ ಬರೋದಿಲ್ಲ. ವೆನ್ ಇಟ್ ಕಮ್ಸ್ ಟು ಏನು ಸ್ಟ್ರಿಕ್ಟ್ನೆಸ್ ಇರ್ಬೇಕು. ಐ ಡೋಂಟ್ ನೋ, ನಿಮಗ್ ಹಂಗ್ ಕಾಣ್ಬೋದು ಸ್ಟ್ರಿಕ್ಟ್. ಎಸ್, ಸರ್ಟನ್ ಟೈಮ್ಸ್ ಬಂದಾಗ ವಿ ಆರ್ ಟಫ್, ವಿ ನೀಡ್ ಟು ಬಿ ಟಫ್ ಈ ಫೀಲ್ಡ್ ಅಲ್ಲಿ. ಬಟ್ ಡಿಸಿಪ್ಲಿನ್, ಎಸ್, ಡಿಸಿಪ್ಲಿನ್ ಇಲ್ಲದೆ ಇದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಲೈಫ್. ಲವ್ ಇಸ್ ದಿ ಫಸ್ಟ್ ಗಿಫ್ಟ್, discipline is the second gift for any child or for anyone who we can give. Discipline illde idre it is very difficult to achieve anything, Pavitra. So hangagi ಶಿಸ್ತು ಅನ್ನೋದು ನಾವು ಅಳವಡಿಸ್ಕೊಳ್ಬೇಕು ಲೈಫ್ ಅಲ್ಲಿ. ಸೊ ಅದನ್ನ ಮಾಡಿರೋದ್ರಿಂದ ನಾವು ಐ ಥಿಂಕ್ ಈ ಮಟ್ಟಕ್ಕೆ ನಾವು ಬಂದಿದೀವಿ ಅಂತ. ಸ್ಟ್ರಿಕ್ಟ್ ಆಗಿರೋದು ಹೌದು, ಒಂದೊಂದ್ ಸಂದರ್ಭದಲ್ಲಿ ಅದು ಡಿಪೆಂಡ್ ಆಗುತ್ತೆ. ಕೆಟ್ಟ ಒಂದು ಬ್ಯಾಡ್ ಎಲಿಮೆಂಟ್ಸ್ ಏನಿದೆ, ಕೆಟ್ಟವರಿಗೆ ನಾವು ಸ್ವಲ್ಪ ಟಫ್ ಆಗಿ ಇರ್ತೀವಿ. ಬಟ್ ಅದೇ ರೀತಿ ಒಳ್ಳೆಯವರಿಗೆ ನಾವು ಜೀವ ಕೊಡಕ್ಕೂ ನಾವು ಹಿಂಜರಿಯೋದಿಲ್ಲ. ಸೊ ವಿ ಆರ್ ಲೈಕ್ ದಟ್. ಒಳ್ಳೆಯವ್ರಿಗೆ ಒಳ್ಳೇದು, ಕೆಟ್ಟವ್ರು ಬಂದಾಗ ಸ್ವಲ್ಪ ವಿ ಹ್ಯಾವ್ ಟು ಬಿ ಟಫ್ ಆಗ್ಬೇಕು, ಹೌದಲ್ವಾ? ಎಸ್ ಮ್ಯಾಮ್. ಹಾಗೆ MA ಗೋಲ್ಡ್ ಮೆಡಲಿಸ್ಟ್ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಹಾಗೆ ಮೌಂಟ್ ಕಾರ್ಮೆಲ್ ಕಾಲೇಜಿನ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿ ಗುರುತಿಸಿಕೊಂಡು 2014 ಬ್ಯಾಚ್ ಮೂಲಕ DYSP ಆದ್ರಿ. ಮೇಡಮ್, ಈ ಒಂದು ಕಾಲೇಜ್ ಜರ್ನಿ ಹೇಗಿತ್ತು ನಿಮ್ದು? ಕಾಲೇಜ್ ಡೇಸ್ ವಾಸ್ ಗುಡ್, ಪವಿತ್ರ. ಆಕ್ಚುಲಿ ನಾನು ಸ್ವಲ್ಪ ಕಾಲೇಜ್ ಡೇಸ್ ಅಲ್ಲಿ ಓದೋ ಹವ್ಯಾಸ ತುಂಬಾ ಇತ್ತದು. ಐ ವಾಸ್ ವೆರಿ ಪ್ಯಾಷನ್ ಫಾರ್ ರೀಡಿಂಗ್. ಸೊ ನಮ್ಮ ಒಂದು ಏನೇ ಒಂದು ಬಂದ್ರು ನಾನು ಅದು ಪ್ರೆಷರ್ ಆಗಿ ತಗೊಂಡಿಲ್ಲ. ಇದನ್ ಕಾಲೇಜ್ ಡೇಸ್ ಆಗ್ಲಿ ಸ್ಕೂಲ್ ಡೇಸ್ ಆಗ್ಲಿ, ಸ್ಟಡೀಸ್ ವಾಸ್ ಆಲ್ವೇಸ್ ಐ ಎಂಜಾಯ್ಡ್. ಓದೋದಿಂದ್ರೆ ಸಮಥಿಂಗ್ ಐ ಎಂಜಾಯ್. ಸೊ ಹಂಗಾಗಿ ಆಲ್ವೇಸ್ ಐ ವಾಸ್ ಲುಕಿಂಗ್ ಫಾರ್ ಒಂದು ನಾಲೆಜ್, ಇನ್ಫಾರ್ಮೇಶನ್ ಅಕ್ಯುಮುಲೇಟ್ ಮಾಡೋದಾಗ್ಲಿ, ಡೀಪರ್ ಹೋಗೋದು. ಏನೇ ಒಂದು ವಿಷಯ ಬಂದಾಗ ಅದು ಇನ್ ಡೆಪ್ತ್ ಆಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಆಸಕ್ತಿ ಮುಂಚೆಯಿಂದ ಇತ್ತು. ಸೊ ಕಾಲೇಜ್ ಡೇಸ್ ವಾಸ್ ವೆರಿ ನೈಸ್. ಒಂದ್ ಸ್ವಲ್ಪ ಐ ವಾಸ್ ಲಿಟಲ್ ಆಂಬಿಷಿಯಸ್ ಆಲ್ಸೋ. ನನಗೆ ಬೇಗ ಓದ್ಬೇಕು, ಬೇಗ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ತುಂಬಾ ಇತ್ತು ಅದು ಚಿಕ್ಕ ವಯಸ್ಸಿಂದ. ಸೊ ಹಂಗಾಗಿ ಐ ಥಿಂಕ್ ನಥಿಂಗ್ ಪುಲ್ ಮೀ ಡೌನ್. ಏನೇ ಬಂದ್ರು ಐ ಫೇಸ್ಡ್ ಇಟ್. ಅದೊಂಥರ ನನಗೆ ಅದು ಮುಂದೆ ಹೋಗಕ್ಕೆ ಒಂದು ಪ್ರೇರಣೆನೂ ಇತ್ತು, ನನಗೆ ಸ್ಫೂರ್ತಿ ಇತ್ತು. ಸೊ ನನ್ಗೆ ಕಾಲೇಜ್ ಓದಿರೋಂತ ಕಾಲೇಜ್ ಆಗಿರ್ಬೋದು, ಸ್ಕೂಲ್ಸ್ ಅಲ್ಲಿ ಆಗಿರ್ಬೋದು, ಒಳ್ಳೆ ಟೀಚರ್ಸ್ ಕೂಡ ನನ್ಗೆ ತುಂಬಾ ಅವ್ರ ಪಾತ್ರನೂ ಇದೆ ನನ್ನ ಲೈಫ್ ಅಲ್ಲಿ. ಐ ವಾಸ್ ಬ್ಲೆಸ್ಡ್ ವಿತ್ ವಂಡರ್ಫುಲ್ ಟೀಚರ್ಸ್. ಗುರುಗಳು ಅನ್ನೋದು ತುಂಬಾ ಇರ್ಬೇಕು. ಅದು ಗುರುಗಳೊಂದು ಆಶೀರ್ವಾದ ಅಥವಾ ಅವರ ಒಂದು ಗೈಡೆನ್ಸ್ ಪ್ರತಿಯೊಬ್ರು ಜೀವನದಲ್ಲಿ ಇರ್ಬೇಕು. ತಂದೆ ತಾಯಿ ಆಶೀರ್ವಾದ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಗುರುಗಳ ಆಶೀರ್ವಾದನೂ ನಮಗ್ ತುಂಬಾ ಬೇಕಾಗುತ್ತೆ. ಆ ವಿಷಯದಲ್ಲಿ ಐ ವಾಸ್ ಲಕ್ಕಿ. ಎಸ್, ನಿಮ್ಮ ಗುರುಗಳನ್ನ ನೆನಪಿಸೋದಾದ್ರೆ ಯಾರು ನಿಮ್ಮ ನೆಚ್ಚಿನ ಗುರುಗಳು? ನನ್ನ ಮೆಚ್ಚಿನ ಗುರು, ನನ್ನ LKG ಟೀಚರ್ ಕೂಡ ನನ್ನ ಟಚ್ ಅಲ್ಲಿ ಇದ್ದಾರೆ. ನನ್ನ LKG ನಲ್ಲಿ ಯಾರು ನನಗೆ ಹೇಳ್ಕೊಡ್ತಿದ್ರು. ಸೊ ನನ್ನ ತುಂಬಾ ಫೇವ್ರೆಟ್ ಗುರುಗಳು ಎಲ್ಲ ತುಂಬಾ ಜನ ಇದಾರೆ. ಬಟ್ ನನ್ನ ಜೀವನದಲ್ಲಿ ತುಂಬಾ ಪ್ರಭಾವ ಬೀರಿದಂತ ಗುರುಗಳು ಅಂದ್ರೆ ಪ್ರೊಫೆಸರ್ ಪ್ರಿಯಾ ಅಂತ, ಪ್ರಿಯಾ ಮೋಹನ್ ರಾಜ್ ಫ್ರಮ್ ಮೌಂಟ್ ಕಾರ್ಮೆಲ್ ಕಾಲೇಜ್. ಆಮೇಲೆ ಇನ್ನೊಬ್ರು ಮೀನಾ ದೇಶಪಾಂಡೆ ಅಂತ. ಆಮೇಲೆ ಸಿನ್ಸ್ ನಾನ್ ಕಾನ್ವೆಂಟ್ ಅಲ್ಲಿ ಓದಿರೋದ್ರಿಂದ ಸಿಸ್ಟರ್ಸ್ ಐ ವಾಸ್ ವೆರಿ ಫೇವ್ರೆಟ್ ಆಫ್ ಆಲ್ ದ ಸಿಸ್ಟರ್ಸ್, ನನ್ಸ್. ಸೊ ಅದ್ರಲ್ಲಿ ಸಿಸ್ಟರ್ ಆಲ್ಬಿನಾ ಮತ್ತೆ ಸಿಸ್ಟರ್ ಸೆಲೆಸ್ಟಿನಾ ಅಂತ ಇದ್ರು.
ಸೊ ದೀಸ್ ಆರ್ ದ ಫ್ಯೂ ಟೀಚರ್ಸ್. ಈಗ್ಲೂ ಗುರುಗಳಿದ್ದಾರೆ. ನಾನು ಈ ಡಿಪಾರ್ಟ್ಮೆಂಟ್ ಬಂದ್ಮೇಲೆನೂ ಕೂಡ ಇದೊಂದು ನಾನು ಏನ್ ಸಣ್ಣ ಪುಟ್ಟ ಒಂದು ಹೆಸರು ಮಾಡಿದೀನಿ, ಅದು ಕೂಡ ನನ್ನ ಗುರುಗಳಿಗೆ ವಹಿಸ್ತೀನಿ. ಏಕೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನನಗೆ ಬಹಳಷ್ಟು ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈಗ್ಲೂ ಸಹ ನನಗೆ ಏನೇ ಒಂದು ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ನಾನು ಫಸ್ಟ್ ನೆನ್ಸ್ಕೊಳ್ಳೋದು ನಮ್ ಗುರುಗಳನ್ನ. ವಾವ್, ಸೂಪರ್ ಸೂಪರ್ ಮ್ಯಾಮ್. ಹಾಗೆ ಕೇಳಲೇಬೇಕು, ಈ ಪೊಲೀಸ್ ಹುದ್ದೆಯನ್ನ ಹುಡುಗಿಯರು ಚೂಸ್ ಮಾಡೋದು ಬಹಳ ಕಡಿಮೆ. ಅದ್ರಲ್ಲೂ ಈ ಮಂಗಳೂರಿನವರು ಯಾವ ರೀತಿ ಅಂದ್ರೆ ಸಿವಿಲ್ ಸರ್ವಿಸ್ ಬಿಡಿ, ಸರ್ಕಾರಿ ಕೆಲಸದ ಒಂದು ಎಕ್ಸಾಮ್ ಏನೇ ಇದ್ರೆ ಆ ಕಡೆ ತಲೆ ಹಾಕಿ ಕೂಡ ಮಲ್ಗೋದಿಲ್ಲ. ಅಂತದ್ರಲ್ಲಿ ನೀವು ಪೊಲೀಸ್ ಅಧಿಕಾರಿ ಆಗ್ಬೇಕು ಅನ್ಕೊಂಡ್ರಿ, ಯಾಕೆ ನಿಮ್ಗೆ ಇಂತಹ ಒಂದು ಆಸೆ ಯಾಕಿತ್ತು? ನೀವ್ ಹೇಳಿದ್ದು ಕರೆಕ್ಟ್ ಪವಿತ್ರ. ನಮ್ಮ ಕಡೆ, ನಮ್ಮ ಮಂಗಳೂರು ಕಡೆ ಎಸ್ಪೆಷಲಿ ಸ್ವಲ್ಪ ಬಿಸ್ನೆಸ್ ಗೆ ಒಲವು ಜಾಸ್ತಿ, ಈ ಸಿವಿಲ್ ಸರ್ವಿಸ್ ಗೆ ಬರೋದು ಸ್ವಲ್ಪ. ಬಟ್ ಐ ವುಡ್ ಸೇ ಬರ್ಬೇಕು. ತುಂಬಾ ಜನ ಈಗ ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂನು ಜನ ಸಿವಿಲ್ ಸರ್ವಿಸ್ ಬರ್ಬೇಕು, ಗವರ್ಮೆಂಟ್ ಸರ್ವಿಸ್ ಎಂಟರ್ ಆಗ್ಬೇಕು. ಎಲ್ಲಿ ಡೆಸಿಷನ್ ಮೇಕಿಂಗ್ ಇದೆ, ಇಂಪಾರ್ಟೆಂಟ್ ಡೆಸಿಷನ್ಸ್ ಯಾವ್ದಾಗುತ್ತೆ ನಮ್ಮ ರಾಜ್ಯದಲ್ಲಿ ಆಗ್ಲಿ ದೇಶದ ಮಟ್ಟದಲ್ಲಿ ಆಗ್ಲಿ, ಅದ್ರಲ್ಲಿ ಇಂಪಾರ್ಟೆಂಟ್ ಡೆಸಿಷನ್ ಮೇಕಿಂಗ್ ನಾವು ಇಂಪಾರ್ಟೆಂಟ್ ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೇಕು. ಅದು ನನ್ನ ಉದ್ದೇಶ. ಈಗ ನಾವು ಎಲ್ರೂ ಬರೋದು ಏನಾದ್ರೂ ಒಂದ್ ರೀತಿ ಸೇವೆ, ಸಮಾಜಕ್ಕಾಗ್ಲಿ ಒಂದ್ ಜನಕ್ಕೊಂದು ಸೇವೆ ಮಾಡೋಣ ಅಂತ ಅನ್ಕೊಂಡು ನಾವು ಅನ್ಕೊಂಡಿರ್ತೀವಿ. ಬಟ್ ಆ ಸೇವೆ ಮಾಡ್ಬೇಕಂದ್ರೆ ಅದಕ್ಕೆ ತಕ್ಕಂತೆ ಅಧಿಕಾರ ಬೇಕಾಗುತ್ತೆ, ಅದಕ್ಕೆ ತಕ್ಕಂತ ಒಂದು ಪವರ್ ಯು ರಿಕ್ವೈರ್, ಒಂದು ಅಥಾರಿಟಿ ಬೇಕಾಗುತ್ತೆ. ಅಧಿಕಾರ ಇಲ್ಲದೆ ನಾನ್ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಅದೊಂಥರ ಮಾತಿಗಷ್ಟೇ ಆಗುತ್ತೆ. ಸೊ ನನ್ ಪ್ರಕಾರ ಬರ್ಬೇಕು, ಈ ಮೇನ್ ಸ್ಟ್ರೀಮ್ ಅಲ್ಲಿ ಇರ್ಬೇಕು. ನಾವು ಎಲ್ಲಿ ಒಂದು ಡೆಸಿಷನ್ ಮೇಕಿಂಗ್ ಆಗುತ್ತೆ ಅದ್ರಲ್ಲಿ ನಮ್ಮ ಪಾತ್ರ ಇರ್ಲೇಬೇಕು. ಆವಾಗ ನಾವ್ ಏನಾದ್ರೂ ಒಂದು ಬದಲಾವಣೆ, ಒಂದು ಸುಧಾರಣೆ ತರ್ಬೋದು. ನಮ್ಮ ಆಸ್ ಅ ಹೋಲ್ ನಮ್ಮ ಸೊಸೈಟಿನ ಏನಾದ್ರೂ ಒಂದು ಬದಲಾವಣೆ ತರ್ಬೇಕು ಅಂದ್ರೆ ವಿ ಮಸ್ಟ್ ಬಿ ಇನ್ ದಟ್ ಫೀಲ್ಡ್. ನಾವು ಅದ್ರಲ್ಲಿ ನಾವು ಬರ್ಬೇಕು. ಸೊ ಸಾಕಷ್ಟು ನನ್ನ ಊರಿನವ್ರಿಗೆ ನಾನು ಏನ್ ಹೇಳೋದಂದ್ರೆ, ಬನ್ನಿ ಬಿಸ್ನೆಸ್ ಇರ್ಬೇಕು. ಅದ್ರಲ್ಲಿ ನಾವು ಇಷ್ಟು ವರ್ಷ ಬಹಳಷ್ಟು ಸಾಧನೆನ ನಾವು ಕಂಡಿದ್ದೀವಿ. ನಮ್ಮ ದಕ್ಷಿಣ ಕನ್ನಡದವ್ರು ಎಲ್ಲಾ ರೀತಿಯಲ್ಲೂ ನಾವು ಅದ್ರಲ್ಲಿ ಮಾಡಿದೀವಿ, ಸಾಧನೆ ಮಾಡಿದೀವಿ. ಈಗ ಐ ಥಿಂಕ್ ಸಾಕಷ್ಟು ನಮ್ಮ ಯುವಕರು ಸಿವಿಲ್ ಸರ್ವಿಸ್ಗೆ ಎಂಟ್ರಿ ಆಗ್ಬೇಕು, ಬರ್ಬೇಕು, ಈ ಫೀಲ್ಡ್ಗೂ ಬರ್ಬೇಕು. ಮೇಡಮ್, ಈ ಒಂದು ವಿಷಯವನ್ನ ಕೇಳಲೇಬೇಕು ನಾವು. ನೀವು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಗೆ ಮದುವೆ ಆಗಿತ್ತು, ಕೈಯಲ್ಲಿ ಒಂದು ಪುಟ್ಟ ಮಗು ಬೇರೆ ಇತ್ತು. ಆ ಸಂದರ್ಭದಲ್ಲಿ ಮನೆಯನ್ನ ನೋಡ್ಕೋಬೇಕು, ಸಂಸಾರವನ್ನ ನೋಡ್ಕೋಬೇಕು, ಪುಟ್ಟ ಮಗುವನ್ನ ನೋಡ್ಕೋಬೇಕು, ಎಕ್ಸಾಮ್ ಬರೀಬೇಕು. ಇದನ್ನೆಲ್ಲ ಹೇಗ್ ಬ್ಯಾಲೆನ್ಸ್ ಮಾಡಿದ್ರಿ? ಅದು ಆಕ್ಚುಲಿ ಪವಿತ್ರ, ಐ ಥಿಂಕ್ ನಾವು ಹೆಣ್ಮಕ್ಳು ನಾನ್ ಹೇಳೋದು, ವಿ ಆರ್ ಆಲ್ವೇಸ್ ಮಲ್ಟಿ ಟಾಸ್ಕರ್ಸ್. ಒಂದು ನಾವು ಚಿಕ್ಕ ವಯಸ್ಸಿಂದ, ನಾನು ಈಗ್ಲೂ ನಾನು ಯಾವ್ದಾದ್ರು ಸ್ಕೂಲ್ ಮತ್ತೆ ಕಾಲೇಜ್ ವಿಸಿಟ್ ಮಾಡಿದಾಗ ನಾನು ಹೇಳೋದು ಇದೇ ವಿಷಯ. ಮಕ್ಳಿಗೆ ಎಲ್ಲಾನು ಕಳ್ಸಿ, ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ, ಓದ್ತಾ ಇದ್ದೀನಿ ಅಂತ ಒಂದೇ ರೀಸನ್ ಬರೀ ಓದ್ಕೊಂಡೇ ಕೂರೋದಲ್ಲ. ಮನೇಲಿ ಏನಾಗ್ತಿದೆ, ಮನೆ ಜವಾಬ್ದಾರಿ ಏನು, ಬೇರೆ ಏನ್ ಇದೆ, ಕೆಲ್ಸಗಳಿದೆ, ಎಲ್ಲಾದ್ರಲ್ಲೂ ನಾವು ಬ್ಯಾಲೆನ್ಸ್ಡ್ ಆಗಿದ್ರೇನೆ ನಾವ್ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು. ಫಾರ್ ಇನ್ಸ್ಟೆನ್ಸ್, ನಾವು ಫೀಲ್ಡ್ ಬಂದ್ಮೇಲೂ ಕೂಡ ವಿ ಶುಡ್ ನೋ ಹೌ ಟು ಮ್ಯಾನೇಜ್ ದಿ ಸ್ಟ್ರೆಸ್. ಒಂದೇ ಕಡೆ ನಾವು ಜಾಸ್ತಿ ಒತ್ತಡ ಕೊಟ್ಟು, ಒಂದೇ ಕಡೆ ನಾವು ಗಮನ ಇಟ್ಟು ಬೇರೆ ಎಲ್ಲಾ ಕಡೆ ನಾವು ಅಸಡೆ ತೋರಿಸಿದ್ರೆ ದಟ್ ಇಸ್ ನಾಟ್ ಲೈಫ್. ಲೈಫ್ ಅಂದ್ರೆ ಎಸ್, ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಪ್ರಯಾರಿಟೀಸ್. ಆ ಪ್ರಯಾರಿಟೀಸ್ ನ ನಾವು ಹೇಗೆ ಪ್ರಯಾರಿಟೈಸ್ ಮಾಡ್ಕೊಂತೀವಿ, ಅದಕ್ಕೆ ನಾವ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಅದೆಲ್ಲ ಇದ್ದು ನಾವೇನ್ ಸಾಧನೆ ಮಾಡ್ತೀವಿ, ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಏನ್ ಸಾಧನೆ ಮಾಡ್ತೀವಿ, ದಟ್ ಇಸ್ ದ ರಿಯಲ್ ಅಚೀವ್ಮೆಂಟ್. ಆಕ್ಚುಲಿ ಅಚೀವ್ಮೆಂಟ್ ನಾವು ಮಾಡ್ಬೇಕಂದ್ರೆ ರಿಕ್ವೈರ್ಸ್ ಲಾಟ್ ಆಫ್ ಮೆಂಟಲ್ ಡಿಸಿಪ್ಲಿನ್. ನೀವ್ ಕೇಳಿದ್ರಿ ಆಗ್ಲೇ, ಡಿಸಿಪ್ಲಿನ್ ಹಿಯರ್ ಪ್ಲೇಸ್ ದಿ ರೋಲ್ ಆಫ್ ಡಿಸಿಪ್ಲಿನ್. ಇಫ್ ಯು ಆರ್ ಡಿಸಿಪ್ಲಿನ್, ಅವಾಗ್ಲೇ ನಿಮಗೆ ಆ ಟೈಮ್ ನ ಹೆಂಗೆ ಮ್ಯಾನೇಜ್ ಮಾಡ್ಬೇಕು, ಯಾವ್ದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು, ಯಾವ್ದಕ್ ಕೊಡಬಾರ್ದು ಅಂತ ನಿಮಗೆ ಗೊತ್ತಿರುತ್ತೆ. ಗೊತ್ತಾದ್ಮೇಲೆ ಅದನ್ನ ಹೆಂಗೆ ನೀವು ಅಪ್ಲೈ ಮಾಡ್ತೀರಾ, ಅದು ಇಂಪಾರ್ಟೆಂಟ್. ಅಪ್ಲಿಕೇಶನ್ ಮಾಡುವಾಗ್ಲೇ ಬೇಕಾಗೋದು ನಿಮ್ ಡಿಸಿಪ್ಲಿನ್. ಮೇಡಮ್, ಅದೇ ಸಂದರ್ಭದಲ್ಲಿ ನಾವು ಕೇಳಲೇಬೇಕಾಗುತ್ತೆ, ಏನಪ್ಪಾ ಅಂದ್ರೆ ನಿಮ್ಮ ಕುಟುಂಬಸ್ಥರಾಗಿರ್ಬಹುದು, ಆ ಸಂದರ್ಭದಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅಂತ. ಯಾಕಂದ್ರೆ ಎಲ್ಲಾ ಮನೆಯವರು ಒಂದೇ ರೀತಿ ಇರೋದಿಲ್ಲ, ಎಲ್ಲಾ ಮನೆಯಲ್ಲಿ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದು ಮನೆಯಲ್ಲಿ ಮಾತ್ರ ಇಂತಹ ಒಂದು ಸಪೋರ್ಟ್ ಸಿಗುತ್ತೆ. ಅಂದ್ರೆ ಮದುವೆ ಆದ್ಮೇಲೆ ಬಹಳ ಒಂದು ನಿಮ್ಗೆ ಇಷ್ಟೊಂದೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಅಂದ ತಕ್ಷಣ ನಾವು ತಿಳ್ಕೊಳ್ಳಬೇಕು, ಒಂದು ಪೊಲೀಸ್ ಅಧಿಕಾರಿ ಆಗ್ತೀರಾ, ನೀವು ಇಂಥ ಉನ್ನತ ಹುದ್ದೆಗೆ ಬರ್ತೀರಾ ಅಂದ ತಕ್ಷಣ ನಿಮ್ಮ ಮನೆಯವರ ಸಪೋರ್ಟ್ ಎಷ್ಟಿತ್ತು ಅನ್ನೋದನ್ನ ನಾವು ಆಲೋಚನೆ ಮಾಡ್ಲೇಬೇಕಾಗುತ್ತೆ. ಯಾರು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ನಿಮ್ಗೆ? ಮನೆಯವರು ಡೆಫಿನೆಟ್ಲಿ ಪವಿತ್ರ ತುಂಬಾ ಸಪೋರ್ಟ್ ಇತ್ತು. ಮನೆಯವರು, ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಮನೇಲಿ ಇರೋ ನಮ್ಮ ಇನ್ಲಾಸ್ ಆಗಿರ್ಬೋದು, ಎಲ್ಲಾರು ಸಪೋರ್ಟ್ ಮಾಡಿದ್ರು. ಡೆಫಿನೆಟ್ಲಿ ದೇ ಹ್ಯಾವ್ ಸಪೋರ್ಟೆಡ್. ಮತ್ತೆ ಇನ್ನೊಂದು ಪವಿತ್ರ, ಐ ವುಡ್ ಲೈಕ್ ಟು ಸೇ, ನೀವ್ ಹೇಳ್ದಂಗೆ ಎಲ್ರಿಗೂ ಈ ಒಂದು ಅವಕಾಶ ಇರಕ್ಕಿಲ್ಲ. ಬಟ್ ನಮ್ಮ ಲೈಫ್ ಅಲ್ಲಿ ನಾನು ಹೇಳೋದು, ಎಲ್ಲದಕ್ಕೂ ಒಂದು ಲೈಫ್ ಇಸ್ ಮೇಡ್ ಅಪ್ ಆಫ್ ಚಾಯ್ಸಸ್. ನಿಮಗೆ ಚಾಯ್ಸ್ ಇರುತ್ತೆ. ಈಗ ನಿಮ್ಮಲ್ಲಿ ನಾನು ಮಾಡ್ಲೇಬೇಕು ಅನ್ನೋ ಕಿಚ್ಚು, ಸಾಧನೆ ಮಾಡ್ಬೇಕು ಅನ್ನೋ ಕಿಚ್ಚಿದ್ರೆ, ನೀವ್ ಎಂತ ಪರಿಸ್ಥಿತಿ ಇದ್ರೂ ಸಹ ಅದನ್ನ
ಅದನ್ನ ನಿಮ್ಮ ಕಡೆ ನಿಮಗೆ ಹೇಗೆ ಅದು ಸಹಕಾರ ಆಗ್ಬೇಕು ಆ ರೀತಿ ಅದನ್ನ ನಾವು ಕನ್ವರ್ಟ್ ಮಾಡ್ಕೊಬೇಕಾಗತ್ತೆ. ಎಲ್ಲಾ ಪರಿಸ್ಥಿತಿ ನಮ್ಗೆ ಅನುಕೂಲವಾಗಿರತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಕೆಲವೊಂದು ಪರಿಸ್ಥಿತಿ ನಮ್ಮ ಕೈ ಮೀರಿ ಇರುತ್ತೆ, ಕೆಲವೊಂದು ಪರಿಸ್ಥಿತಿ ನಮಗೆ ಅಗೇನ್ಸ್ಟ್ ಆಗಿರುತ್ತೆ. ಆ ಪರಿಸ್ಥಿತಿನಲ್ಲಿ ನಾವು ಹೇಗೆ ಅದನ್ನ ನಮ್ಮ ಕಡೆಗೆ ಅಥವಾ ನಮಗೆ ಅದು ಸಾಕಾರ ಆಗೋ ರೀತಿಲಿ ನಾವು ರೂಪಿಸ್ಕೊಬೇಕು. ಅದು ದಟ್ ಇಸ್ ರಿಯಲ್ ಟೆಸ್ಟ್ ಆಫ್ ಅ ವುಮೆನ್. ನಿಜ ಮೇಡಮ್. ಹಾಗೆ ನಾವು ಒಂದು ಮನೆಯಲ್ಲಿ ನಾವು ಒಂದು ಮನೆಯಲ್ಲಿರೋ 4 ಜನನ ನಾವು ಅವ್ರನ್ನ ನಮ್ಮ ದಾರಿಗೆ ಅಥವಾ ಅವ್ರನ್ನ ನಾವು ನಮ್ಮ ಒಂದು ಕಾನ್ಫಿಡೆನ್ಸ್ ಗೆ ತಗೊಳಕ್ ಆಗದೆ ಇದ್ರೆ ಇನ್ ನಾವೇನು ದೇಶ ನಡೆಸ್ತೀವಿ, ನಾವ್ ಏನು ಒಂದು ನಾನ್ ಹೇಳೋದು, ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಮನೇಲಿ ಗೆದ್ದವ್ರೆ ಊರಲ್ಲಿ ಗೆಲ್ಲಕ್ಕಾಗೋದು, ಮನೆ ಗೆದ್ದವನು ಊರ್ ಗೆದ್ದ ಅಂತಾರೆ. ಸೊ ಫಸ್ಟ್ ಮನೆಯಲ್ಲಿ ನೀವು ಹೇಗೆ ನಿಮ್ ಜನನ, ನಿಮ್ಮ ಮನೆಯವರ ನೀವ್ ಹೇಗೆ ಸಂಪಾದನೆ ಮಾಡ್ತೀರಾ, ಅವರ ಪ್ರೀತಿ ನಾವ್ ಹೇಗೆ ಸಂಪಾದನೆ ಮಾಡ್ತೀವಿ, ದಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅದೇ ರೀತಿ ಅವರ ಸಹಕಾರನೂ ಬೇಕಾಗುತ್ತೆ. ನಿಜ ಹೇಳಿದ್ದು ತಾವು. ಹಾಗೆ ಮೇಡಮ್, ನೀವು ಹೇಳಿದ್ರಿ ಮಂಗಳೂರು ಅವರು ಆದಷ್ಟು ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಇಂತಹ ಎಕ್ಸಾಮ್ಗಳನ್ನ ಬರೀರಿ, ಒಳ್ಳೇದು, ಬಿಸ್ನೆಸ್ ಬೇಕು ಅದರೊಟ್ಟಿಗೆ ಇದು ಬೇಕು ಅಂತ. ನಾನು ಕೇಳುವಂಥದ್ದು ಇವಾಗ ಎಕ್ಸಾಮ್ಗೆ ಅಂದ್ರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಹೇಗೆ, ಪ್ರಿಪರೇಷನ್ ಹೇಗಿರುತ್ತೆ, ಹೇಗ್ ಮಾಡ್ಬೇಕು? ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಪ್ರಿಪೇರ್ ಹೇಗಾಗ್ಬೇಕು, ಅದು ಸಬ್ಜೆಕ್ಟ್ ಹೆಂಗ್ ಓದ್ಬೇಕು ಅದೆಲ್ಲ ನಿಮ್ಗೆಲ್ಲ ಈಗ ಯು ಹ್ಯಾವ್ ಆಕ್ಸೆಸ್ ಟು ಇನ್ಫಾರ್ಮೇಶನ್ ಎವ್ರಿವೇರ್. ಬಟ್ ಬೇಸಿಕ್ ಫಂಡ ಏನ್ ಬೇಕು ಅಂದ್ರೆ ಯು ಆರ್ ದ ಪರ್ಸಿವರೆನ್ಸ್. ಇದು ಈ ಎಕ್ಸಾಮ್ ಒಂದಕ್ ಮಾತ್ರ 1 ತಿಂಗಳು 2 ತಿಂಗಳು 3 ತಿಂಗಳು ಮುಗಿಸೋ ಅಂತ ಎಕ್ಸಾಮ್ ಅಲ್ಲ ಇದು. ಇಟ್ ರಿಕ್ವೈರ್ಸ್ ಇಯರ್ಸ್ ಆಫ್ ಪ್ರಿಪರೇಷನ್ ಮತ್ತೆ ಮೆಟಿಕ್ಯುಲಸ್ ಪ್ಲಾನಿಂಗ್ ಬೇಕಾಗುತ್ತೆ. ಯಾವ್ದನ್ನ ಏನು ಎತ್ತ ಹೇಗೆ ಓದ್ಬೇಕು ಅದೊಂದು ಸಿಸ್ಟಮ್ ನಲ್ಲಿ ನಾವು ಆ ಒಂದು ಪರ್ಸಿವರೆನ್ಸ್ ಮತ್ತೆ ಕನ್ಸಿಸ್ಟೆಂಟ್ ಆಗಿ ಡೈಲಿ ಪ್ರಿಪರೇಷನ್ ಮತ್ತೆ ಡೈಲಿ ಫೋಕಸ್ ಬೇಕಾಗುತ್ತೆ. ಇದೆಲ್ಲ ಫಸ್ಟ್ ಬೇಸಿಕ್ ಕ್ವಾಲಿಟೀಸ್ ಇತ್ತು ಅಂದ್ರೆ ಎಸ್ ಯು ಹ್ಯಾವ್ ಟು ಸ್ಟಾರ್ಟ್ ಆಸ್ ಅರ್ಲಿ. ಫಾರ್ ಇನ್ಸ್ಟೆನ್ಸ್ ಒಂದು ನಾವೀಗ ಸಿವಿಲ್ ಸರ್ವಿಸ್ ಗೆ ಪ್ರಿಲಿಯಮ್ಸ್ ಗೆ ಓದ್ಬೇಕಾದ್ರೆ ವಿ ಸ್ಟಾರ್ಟ್ ಫ್ರಮ್ 6th ಸ್ಟ್ಯಾಂಡರ್ಡ್ ಬುಕ್, 6th to 12th ಬುಕ್ಸ್ ನಾವು ಫಸ್ಟ್ ಫಂಡಾ ಕೋರ್ ಬುಕ್ಸ್, ನಮ್ಗೆ ಕೋರ್ ಸಬ್ಜೆಕ್ಟ್ಸ್ ನಾವು ಫಂಡಾಸ್ ನಾವು ಬೇಸಿಕ್ಸ್ ನ ಇದ್ ಮಾಡ್ಕೊಂತೀವಿ. ಸೊ ಈ ರೀತಿ ಇಟ್ ಹ್ಯಾಸ್ ಇದನ್ನ ಎಲ್ಲಾ ಇನ್ಸ್ಟಿಟ್ಯೂಷನ್ ಅವ್ರು ಹೇಳ್ಕೊಡ್ತಾರೆ. ಬಟ್ ನಾನ್ ಹೇಳೋದೇನೆಂದ್ರೆ what I would like to stress here is first thing is have lot of ನಿಮ್ಮ ಒಂದು ಲೈಫ್ ಅಲ್ಲಿ ಒಂದು ಡಿಸಿಪ್ಲಿನ್ ಏನಿದೆ ಅದು ಫಸ್ಟ್ ಇರ್ಲಿ. ಸೆಕೆಂಡ್ ಥಿಂಗ್ ಇಸ್ ಡು ನಾಟ್ ಲೂಸ್ ಪೇಷನ್ಸ್, ಪರ್ಸಿವರೆನ್ಸ್ ಇಟ್ಕೊಳ್ಳಿ. ಸೆಕೆಂಡ್ ಥಿಂಗ್ ಇಸ್ ಅ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್. ಇದನ್ನ ನಾನು ಈ ಒಂದು ಸಬ್ಜೆಕ್ಟ್ ನ ನಾನು ಇಷ್ಟು ದಿನ ಇಷ್ಟು ಅವರ್ಸ್ ಅಲ್ಲಿ ಮುಗಿಸ್ಬೇಕು ಅಂದ್ರೆ ಆಯ್ತು. ಒಂದ್ ದಿನದಲ್ಲಿ ನಾನು ಏನೇನ್ ಮಾಡ್ಬೇಕು, ಒಂದ್ ದಿನದಲ್ಲಿ ನಾನು ಏನೇನ ನಾನು ಮಾಡಬಾರ್ದು. ಸೊ ಒಂದು ವೀಕ್ ಅಲ್ಲಿ ನಾನು ಎಷ್ಟು ಸಬ್ಜೆಕ್ಟ್ ಮುಗಿಸ್ಬೇಕು, ಎಷ್ಟು ಮಾಡಿ ನಾನು ಆ ಲೆವೆಲ್ ಅಲ್ಲಿ ಮೈಕ್ರೋ ಪ್ಲಾನಿಂಗ್ ಆಗ್ಬೇಕು ಪವಿತ್ರ. ಇಟ್ ಇಸ್ ಅ ಕಂಪ್ಲೀಟ್ಲಿ ಅ ಪ್ಲಾನಿಂಗ್ ಥಿಂಗ್ ಅಂಡ್ ಆಲ್ಸೋ ಅಪ್ಲೈಯಿಂಗ್ ವಾಟ್ ಯು ಡಿಸೈಡ್ ಟು ಫಿನಿಶ್ ಇಟ್. ಈಗ ನಾನು ಒಂದು ವಾರದಲ್ಲಿ ಇದಿಷ್ಟು ಮುಗಿಸ್ತೀನಿ ಅಂದ್ರೆ ಅಟ್ಲೀಸ್ಟ್ ಯು ಮಸ್ಟ್ ರೀಚ್ ಅಟ್ಲೀಸ್ಟ್ 80% ಆಫ್ ಪ್ರೋಗ್ರೆಸ್. ಬರೀ ಪ್ಲಾನ್ ಮಾಡಿ ಬುಕ್ ಅಲ್ಲಿ ಪ್ಲಾನ್ ಮಾಡಿ ಬಿಡೋದಲ್ಲ. ಅಂಡ್ ಇಟ್ ರಿಕ್ವೈರ್ಸ್ ಸಮ್ ಸ್ಯಾಕ್ರಿಫೈಸಸ್ ಆಲ್ಸೋ. ಕೆಲವೊಂದು ಸಣ್ಣ ಪುಟ್ಟ ತ್ಯಾಗನು ನಾವು ಮಾಡ್ಬೇಕಾಗುತ್ತೆ. ದಟ್ ಈಸ್ ವಾಟ್ ಇಟ್ ಡಿಮಾಂಡ್ಸ್. At the end of the day, the fruits are very good. ನಿಜ ಮ್ಯಾಮ್. ಹಾಗೆ ಕೇಳಲೇಬೇಕು ಇದನ್ನ. ಈಗ ಎಕ್ಸಾಮ್ ಬರೀತಾರೆ, ಓಕೆ, ಕೆಲವೊಂದ್ಸಲ ಸಾಕಷ್ಟು ಕಷ್ಟ ಇರುತ್ತೆ. ಅಟೆಂಪ್ಟ್ ಮಾಡ್ತಾರೆ, ತುಂಬಾ ಕಷ್ಟ. ಅಂದ್ರೆ ಈ ಕೆಲವೊಂದ್ಸಲ ನಾವು ಬಿಡೋದು ಇದೆ, ಸಾಕಪ್ಪ ಇದ್ರ ಸಹವಾಸ, ಬೇರೆ ಯಾವ್ದಾದ್ರು ನೋಡ್ಕೊಳ್ಳೋಣ ಅಂತ. ನಾವು ಬಹಳಷ್ಟು ನನ್ನ ಗೆಳೆಯರನ್ನ ಕೂಡ ನೋಡಿದ್ದೀನಿ, ಎಕ್ಸಾಮ್ಗೆ ಟ್ರೈ ಮಾಡ್ತಾರೆ ಆದ್ರೆ ಆಗೋದಿಲ್ಲ. ನಿಮ್ಮ ಒಂದು ಟ್ರೈನಿಂಗ್ ಪೀರಿಯಡ್ ಆಗಿರ್ಬೋದು ಅಥವಾ ನೀವು ಕಲ್ತಿರುವಂತಹ ಒಂದು ಹಾದಿ ಇರ್ಬೋದು, ಅದು ಯಾವ ರೀತಿ ಆಗಿತ್ತು ಆ ಸಂದರ್ಭದಲ್ಲಿ? ಈಗ ಬಂದು ನಾವ್ ಎಕ್ಸಾಮ್ ತಗೊಂತಿರ್ಬೇಕಾದ್ರೆ ವಾಟ್ ಇಸ್ ಈಗ ಗೊತ್ತಾಯ್ತು ನಿಮ್ಗೆ, ಯು ನೋ ವ್ಯಾರ್ ಯು ಸ್ಟ್ಯಾಂಡ್. ಓಕೆ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಫೇಲ್ ಆಗಿರ್ಬೋದು. ಎಲ್ಲಿ ಫೇಲ್ ಆದ್ರಿ, ವ್ಯಾರ್ ಇಸ್ ದಟ್ ಯು ವೆಂಟ್ ರಾಂಗ್. ಈಗ ನಮ್ಮ ಈ ಸಬ್ಜೆಕ್ಟ್ ಈ ಒಂದು ಇದ್ರಲ್ಲಾದ್ರೆ ಸಿವಿಲ್ ಸರ್ವಿಸ್ ಆಗ್ಲಿ ಸ್ಟೇಟ್ ಸರ್ವಿಸ್ ಆಗಿದ್ರೆ ಜನರಲ್ ಸ್ಟಡೀಸ್ ಮತ್ತೆ ಆಪ್ಷನಲ್ ಪೇಪರ್ಸ್ ಅಂತ ಇರುತ್ತೆ. ಆಪ್ಷನಲ್ಸ್ ಅಂಡ್ ಜನರಲ್ ಸ್ಟಡೀಸ್ ಅಂತ ಇರುತ್ತೆ. ಈಗ ಆಪ್ಷನಲ್ ದೇ ಹ್ಯಾವ್ ಪ್ಲಾನಿಂಗ್ ಟು ಒಂದ್ ಮಾಡಿದ್ದಾರೆ, ಈಗ ಅದನ್ನು ತೆಗೆಯೋದ್ರಲ್ಲಿ ಇದ್ದಾರೆ. ಸೊ ಜನರಲ್ ಸ್ಟಡೀಸ್ ನಲ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3 ಅಂಡ್ ಪೇಪರ್ 4 ಇರುತ್ತೆ. ಸೊ ಯಾವ್ದ್ರಲ್ಲಿ ಐ ವೆಂಟ್ ರಾಂಗ್, ಎಲ್ಲಿ ನಂದು ವೀಕ್ ಏರಿಯಾಸ್ ಯಾವ್ದು ಅಂತ ಫಸ್ಟ್ ನಮಗೆ ಗೊತ್ತಾಗುತ್ತೆ. ಫಸ್ಟ್ ಅಟೆಂಪ್ಟ್ ತಗೊಂಡಾಗ ಯು ವಿಲ್ ನೋ ದಟ್. ವರ್ಕ್ ಆನ್ ಇಟ್, ವರ್ಕ್ ಮಾಡಿ. ಯು ಟೇಕ್ ಲಾಟ್ ಆಫ್ ಟೆಸ್ಟ್ ಸೀರೀಸ್ ತಗೊಂಡ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ದಟ್ ಟೆಸ್ಟ್ ಸೀರೀಸ್ ತಗೊಂಡಾಗ, ಮಾಕ್ ಟೆಸ್ಟ್ ತಗೊಂಡಾಗ ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಬಹುದು. ನಾನು ಎಲ್ಲಿ ನಿಂತಿದ್ದೀನಿ, ವ್ಯಾರ್ ಡು ಐ ಹ್ಯಾವ್ ಟು ಕರೆಕ್ಟ್ ಇಟ್, ಎಲ್ಲಿ ಅಂತ. ಅದಾದ್ಮೇಲೆ ಟೇಕ್ ಅಟೆಂಪ್ಟ್ಸ್ ತಗೊಳ್ಳಿ. when there is, if it is not happening even then, there's nothing wrong. ಅದೇನೋ ವರ್ಲ್ಡ್, ಇಟ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ವರ್ಲ್ಡ್. ಪ್ಲಾನ್ ಬಿ ಇರುತ್ತಲ್ಲ. ಸೊ ಕೆಲವೊಂದು ಜನ ಅಯ್ಯೋ ಇದ್ರಲ್ಲಿ ಆಗಿಲ್ಲ ತಿಳ್ಕೊಂಡು ಅದಕ್ಕೆ ಡಿಪ್ರೆಷನ್ ಆಗೋದು ಅಥವಾ ಎಲ್ಲ ಕೆರಿಯರೇ ಮುಗ್ದೋಯ್ತು, ಐ ಆಮ್ ಅ ಲೂಸರ್ ಅಂತ ಅನ್ಕೊಳ್ಳೋದು ಬೇಡ.
If not this, there is something else. World has got many opportunity. It is not just one window antalla. It has got many opportunity. Explore ಮಾಡಿ, give your best. Give whatever ನಿಮ್ಮ potentials ಇದೆ, you give your best. If it will not, if it works, fine. If it doesn't work, plan B, plan C. There are many other things you can do. But without giving ಏನು ಮಾಡದೆ ಪ್ರಯತ್ನ ಪಡ್ದೇನೆ ನಾನು ಸೋಲ್ ಒಪ್ಕೊಳಕ್ ಹೋಗ್ಬಾರ್ದು. ಎಲ್ಲಾನು ಪ್ರಯತ್ನ ಪಟ್ಟು 100% ಕೊಡಿ, ಮಿಕ್ಕಿದ ಆಮೇಲೆ ನೋಡೋಣ. ಎಸ್ ಮೇಡಮ್, ಹಾಗೆ ನಿಮ್ಗೆ ಅಂದ್ರೆ ರೀನಾ ಸುವರ್ಣ ಅವ್ರಿಗೆ ಚಾಲೆಂಜಿಂಗ್ ಕೆಲಸಗಳನ್ನ ಮಾಡೋದಂದ್ರೆ ಬಹಳ ಇಷ್ಟ ಅಂತ ಕೇಳ್ಪಟ್ವಿ. ಅದೇ ನಿಮ್ಮ ಸಾಧನೆಯ ಹಾದಿಯನ್ನ ನಾವು ನೋಡ್ಲೇಬೇಕು. ಎಕ್ಸಾಂಪಲ್ ಆಗಿ ತಗೊಳ್ಳೋದ್ರೆ ಅಂದ್ರೆ ಹೊಸಕೋಟೆಯಲ್ಲಿ 11 ಮಿಸ್ಸಿಂಗ್ ಕೇಸ್ಗಳನ್ನ ನೀವು 2 ತಿಂಗಳಲ್ಲಿ ಕಂಡು ಹಿಡಿದಿದ್ದೀರಾ, ಪತ್ತೆ ಹಚ್ಚಿದ್ದೀರಾ. ಈ ಎಲ್ಲ ಒಂದು ಹಾದಿ ಇರ್ಬೋದು, ಯಾವ ರೀತಿ ಆಗಿತ್ತು ಮೇಡಮ್? It was very nice, ಪವಿತ್ರ. ಆಕ್ಚುಲಿ ನಾವು ಒಂದ್ ಕಡೆ ಕೆಲ್ಸಕ್ಕೆ ಹೋದಾಗ ನಮ್ಗೆ ಇಂಥದೇ ಕೆಲ್ಸ ಬರುತ್ತೆ ಅಥವಾ ಇಂಥದ ಕೇಸಸ್ ನಾವ್ ಮಾಡ್ತೀವಿ ಅಂತ ಅನ್ಕೊಂಡ್ ನಾವ್ ಯಾರು ಹೋಗಲ್ಲ. ವಾಟ್ ವಿ ಗೋಸ್ ವಿತ್ ಅ ಕ್ಲಾರಿಟಿ ಆಫ್ ಥಾಟ್. ನಮ್ಮ ಒಂದು ನಾವ್ ಏನ್ ಕೆಲಸ ಮಾಡ್ಬೇಕು, ನಾವ್ ಯಾವ ರೀತಿ ಇರ್ಬೇಕು, ಅದಷ್ಟೇ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ನಾವೇನಾದ್ರು ಒಂದು ಕೇಸಸ್ ಬಂತು, ಈ ತರ ಒಂದು ಯಾವ್ದೋ ಒಂದು, ಈಗ ನಮ್ಮ ಒಂದು ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದು ನಾನ್ ನೋಡಿರೋ ಹಾಗೆ ಈ ಮಿಸ್ಸಿಂಗ್ ಕೇಸಸ್ ಮತ್ತೆ UDR ಕೇಸಸ್ ನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದುಂಟು. ಓದೋರ್ ಬರ್ತಾರೆ, ಟ್ರೇಸ್ ಮಾಡ್ಬೋದು ಅಂತ ಒಂದು ನೆಗ್ಲಿಜೆನ್ಸ್ ಇರೋದು ಎಲ್ಲಾ ಕಡೆ ಇದೆ, ಇದು ಸಹಜ. ಬಟ್ ಇದೊಂದು ಏರಿಯಾ ನನಗೆ ನಾನು ಆಗ್ಲೇ ಹೇಳಿರೋ ಹಾಗೆ ನಮ್ಮ ಕೆಲವು ಗುರುಗಳು ಹೇಳೋರು, ಮಿಸ್ಸಿಂಗ್ ಕೇಸಸ್ UDR ನ ನೀವು ನೆಗ್ಲೆಕ್ಟ್ ಮಾಡ್ಬೇಡಿ. ಬಿಕಾಸ್ ಅದ್ರಲ್ಲಿ ಸಾಕಷ್ಟು ತಿರುವುಗಳು ಆಗುತ್ತೆ, ಚಾನ್ಸಸ್ ಇರುತ್ತೆ. ಒಂದು ಮಿಸ್ಸಿಂಗ್ ಕೇಸಸ್ ಆಗಿದ್ದ ನಾವು ನೆಗ್ಲೆಕ್ಟ್ ಮಾಡಿದಾಗ ಅದು ಒಂದು, ಅದನ್ನ ನಾವ್ ಹಾಗೆ ಬಿಟ್ರೆ ಅದೆಲ್ಲ ಒಂದು ಮರ್ಡರ್ ಇಲ್ಲ ರೇಪ್ ಕನ್ವರ್ಟ್ ಆಗ್ಬೋದು. ಸೊ ದಟ್ ವಾಸ್ ಮೈ ಥಿಂಗ್ ಅಂಡ್ ಐ ಹ್ಯಾಡ್ ಅ ವಂಡರ್ಫುಲ್ ಟೀಮ್. ನಾನು ಹೊಸಕೋಟೆಗೆ ಹೋದಾಗ ಒಂದು ಒಳ್ಳೆ ಟೀಮ್ ಇತ್ತು. ಸೊ ನಾನು ಅದನ್ನ ಫೋಕಸ್ ಮಾಡಿದೆ. ಸೊ ಅದು ಫೋಕಸ್ ಮಾಡಿರೋದ್ರಿಂದ ಪ್ರಾಬ್ಲಿ ಐ ಕುಡ್ ಟ್ರೇಸ್ ಸೋ ಮೆನಿ ಕೇಸಸ್. ಮತ್ತೆ ಅದೇ ರೀತಿ ನಮ್ಮ ಅವರ್ ಇಂಟೆನ್ಷನ್ಸ್ ಮ್ಯಾಟರ್ಸ್. ನಮ್ಮ ಉದ್ದೇಶ ಏನಿದೆ, ನಾವು ಈಗ ಒಂದು ಕೇಸ್ ಬಂದಾಗ, ಒಂದು ಪೋಕ್ಸೋ ಕೇಸ್ ಬಂದಿತ್ತು ಅಥವಾ ವಾಟ್ ಎವರ್ ಇಸ್, ಒಂದು ಗಾಂಜಾ ಕೇಸ್ ಬಂದಿತ್ತು, ಆಯ್ತು ಇದರಲ್ಲಿ ನಾವು ಮನ್ಸಿಟ್ಟು ಅಥವಾ ನಾವು ಇದನ್ನ ಪತ್ತೆ ಹಚ್ಚಲೇಬೇಕು ಅಂತ ನಾವು ಹಿಂದೆ ಬಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಇಟ್. ಡೆಫಿನೆಟ್ಲಿ ವಿ ಕ್ಯಾನ್ ಗಿವ್ 100% ರಿಸಲ್ಟ್. ಮೇಡಮ್, ಈಗ ಗಾಂಜಾ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಯೂತ್ಸ್. ಅಂದ್ರೆ ಎಷ್ಟೋ ಮಂದಿ ಯೂತ್ಸ್ ಈಗ ಗಾಂಜಾದ ವ್ಯಸನಕ್ಕೆ ತುತ್ತಾಗಿ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಅಂತವ್ರಿಗೆ ನಾವು ಹೇಳಲೇಬೇಕು, ನೀವು ಕೂಡ ಗಾಂಜಾದ ಒಂದು ಅಡ್ಡೆಗೆ ದಾಳಿ ನಡೆಸಿ ಎಷ್ಟೋ ಪ್ರಕರಣಗಳನ್ನ ಪತ್ತೆ ಹಚ್ಚಿದ್ದೀರಾ ಅಲ್ವಾ? ಸೊ ಇಂತಹ ಒಂದು ಯೂತ್ಗಳಿಗೆ ಏನೊಂದು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಗಾಂಜಾ ಅಥವಾ ಡ್ರಗ್ಸ್ ಅನ್ನೋ ಸಾಕಷ್ಟು ಸತಿ ನಾವು ಅನ್ಕೊಂತೀವಿ ಏನೋ. ಈಗ ನಮ್ಗೆ ಕೆಲವೊಂದು ಸತಿ ಬೇಜಾರಾಗೋ ಸಂಗತಿ ಏನಂದ್ರೆ, ಈ ಗಾಂಜಾ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರೋರೆ ಓದ್ತಾ ಇರೋ ಮಕ್ಕಳು. ಐ ಮೀನ್ ಈಗ ಮೆಡಿಕಲ್ ಕಾಲೇಜಸ್ ಆಗಿರ್ಬೋದು ಅಥವಾ ಬೇರೆ ಕಾಲೇಜಸ್, ನಾರ್ಮಲ್ ಕಾಲೇಜಸ್ ಅಲ್ಲಿ, ಯೂನಿವರ್ಸಿಟೀಸ್ ಹತ್ರ ಎಲ್ಲ ವಿ ಫೈಂಡ್ ಕನ್ಸ್ಯೂಮರ್ಸ್ ಜಾಸ್ತಿ ಇದೆ. ಸೊ ಟೆಂಪ್ರರಿ ಸೊಲ್ಯೂಷನ್ ಆಗ್ಲಿ, ಟೆಂಪ್ರರಿ ಪ್ಲೆಜರ್ಸ್ ನ ಹುಡ್ಕೊಂಡು ಹೋಗ್ತಾ ಇದಾರೆ ನಮ್ಮ ಯುವಕರು, ಇತ್ತೀಚಿನ ಒಂದು ಯೂತ್. ದಟ್ ಇಸ್ ನಾಟ್ ದಿ ಸೊಲ್ಯೂಷನ್ ಫಾರ್ ಎನಿ ಪ್ರಾಬ್ಲಮ್ಸ್ ಇನ್ ಲೈಫ್. ಏನೇ ಇರ್ಲಿ ಅದನ್ನ ನಾವು ಯಾವ ರೀತಿ ನಾವು ಎದುರಿಸ್ತೀವಿ, ಯಾವ ರೀತಿ ಫೇಸ್ ಮಾಡಿ, ವಿ ಹ್ಯಾವ್ ದಟ್ ಎಬಿಲಿಟಿ. ನಮ್ಗೆ ಯಾವ್ದೇ ಒಂದು ಪ್ರಾಬ್ಲಮ್ಸ್ ಬಂದ್ರು ದೇರ್ ಇಸ್ ಅ ಸೊಲ್ಯೂಷನ್ ಇನ್ ಅವರ್ ಸೆಲ್ಫ್. ನಾವು ಹೊರಗಡೆ ಎಕ್ಸ್ಟರ್ನಲ್ ಸೋರ್ಸ್ ನ ತಗೊಂಡ್ಬಿಟ್ಟು ಅದಕ್ಕೆ ಟೆಂಪ್ರರಿ ಅದರಿಂದ ಬಿಡುಗಡೆ ಮಾಡ್ಕೊಳ್ಳೋದು ಹೋಗೋದು, ಅದು ದೊಡ್ಡ ತಪ್ಪದು. ಸೊ ಇದ್ರ ಬಗ್ಗೆ ಒಂದು ನಾನ್ ಬಿಲೀವ್ ಮಾಡೋದೊಂದು, ದೇರ್ ಇಸ್ ಆಲ್ವೇಸ್ ಒಂದು 2 sides ನಮ್ಮ ಒಂದು ಇದ್ರಲ್ಲಿ ಕ್ರೈಮ್ ಕಂಟ್ರೋಲ್ ಹೆಂಗ್ ಮಾಡ್ಬೇಕಂದ್ರೆ, ಒಂದು ಪ್ರಿವೆನ್ಷನ್ ಅಂಡ್ ಡಿಟೆಕ್ಷನ್. ಪ್ರಿವೆನ್ಷನ್ ಅಲ್ಲಿ ನಾವ್ ಏನ್ ಮಾಡ್ಬೋದು, ವಿ ಹ್ಯಾವ್ ಟು ಕ್ರಿಯೇಟ್ ಮೋರ್ ಅಂಡ್ ಮೋರ್ ಅವೇರ್ನೆಸ್ ಟು ದ ಯೂತ್. So drugs is not the solution. It is only the source of many other problems in life. So drug is never the solution, and I would never, ನನ್ನ main agenda ಕೂಡ ಅದೇ ಪವಿತ್ರ. ಇವನ್ ಈಗ ಕೆಲವೊಂದು ಸತಿ ಡ್ರಗ್ ಕೇಸಸ್ ನಾವು ಹಿಡಿದಾಗ NDPS ಪ್ರೊಸೀಜರ್ಸ್ ಬಹಳ ಇದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಅದ್ರಲ್ಲಿ ಸಾಕಷ್ಟು ಸತಿ ನಾವು ಹಿಡಿದು ಬಂದು ಅದಕ್ಕೆ ಸರಿಯಾದ ಎವಿಡೆನ್ಸ್ ಒಂದೊಂದ್ಸತಿ ಪ್ರೊಸೀಜರ್ಸ್ ಸರಿಯಾಗಿರ್ತವೆ, ಇಟ್ ಎಂಡ್ಸ್ ಅಪ್ ಇನ್ ಎಕ್ವಿಟಲ್ ಆಗೋ ಕೇಸಸ್ ಜಾಸ್ತಿ. ಬಟ್ ನನ್ನ ಉದ್ದೇಶ ಅಂದ್ರೆ ಅಟ್ಲೀಸ್ಟ್ ಅದು ಪಬ್ಲಿಕ್ ರೀಚ್ ಆಗ್ಬಾರ್ದು, ಪಬ್ಲಿಕ್ ಅದು ಆಕ್ಸೆಸ್ ಸಿಗ್ಬಾರ್ದು. ಸೊ ಆಸ್ ಮಚ್ ಆಸ್ ಪಾಸಿಬಲ್ ಗಾಂಜಾ ರೇಡ್ ಮಾಡ್ಬೇಕು, ಡ್ರಗ್ಸ್ ವಿಲ್ ಬಿ ರೇಡೆಡ್, ಅಂಡ್ ಐ ವಿಲ್ ಸಿ ಟು ದಟ್ ಇಟ್ ಡಸಂಟ್ ರೀಚಸ್ ದಿ ಯೂತ್. ಸಿಗ್ಬಾರ್ದು, ಅವ್ರ ಕೈಗೆ ಸಿಗ್ಬಾರ್ದು. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಕೂಡ ನಾವು ಮನವರಿಕೆ ಮಾಡ್ಬೇಕಾಗುತ್ತೆ, ನಾಟ್ ಟು ಗೆಟ್ ಇನ್ ಟು ಡ್ರಗ್ಸ್ ಅಬ್ಯೂಸ್ ಅಂತ. ಸೊ ಅದಕ್ಕೋಸ್ಕರ ನಮ್ಮ ಇದ್ರಲ್ಲಿ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ಮಾಡ್ತಾ ಇದ್ವಿ, ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ವಿ. ಬಿಕಾಸ್ ಆಫ್ ದಿಸ್ ಕೊರೋನಾ ಸ್ವಲ್ಪ ಅದೆಲ್ಲ ಇಂಡೇಟ್ ಆಗಿದೆ, ಬಟ್ ಡೆಫಿನೆಟ್ಲಿ ವಿ ಆರ್ ವರ್ಕಿಂಗ್ ಆನ್ ಇಟ್. ಓಕೆ ಮ್ಯಾಮ್, ಹಾಗೆ ಈಗ ಸಾಕಷ್ಟು ಅಪರಾಧ ಪ್ರಕರಣಗಳನ್ನ ತಾವು ಪತ್ತೆ ಹಚ್ಚಿದ್ದೀರಾ. ಈ ಒಂದು ಸಂದರ್ಭದಲ್ಲಿ ತಮ್ಮ ಮನ ಕಲಕುವಂತಹ ಘಟನೆ ಏನಾದ್ರೂ ನಡೆದಿದ್ಯಾ?
ತಮ್ಗೆ ಮನಸ್ಸಿಗೆ ದೇರ್ ಆರ್ ಮೆನಿ ಕೇಸಸ್ ಆತರ ಪವಿತ್ರ, ಬಿಕಾಸ್ ಆತರ ನಾವು ಯಾವಾಗ್ಲೂ ಹೇಳ್ತಾರೆ ನೀವು ತುಂಬಾ ಸೆನ್ಸಿಟಿವ್ ಇರಬಾರ್ದು ಅಂತ, ಮೆನಿ ಪೀಪಲ್ ವಿಲ್ ಟೆಲ್ ಯು, ಬಟ್ ನಾನ್ ಹೇಳೋದು ವಿ ರಿಕ್ವೈರ್ ಟುಡೇ ಸೆನ್ಸಿಬಲ್ ಪೀಪಲ್ ಹೂ ಆರ್ ಸೆನ್ಸಿಟಿವ್ ಟು ಲಾಟ್ ಆಫ್ ಇಶ್ಯೂಸ್ ಇನ್ ದ ಸೊಸೈಟಿ. ವಿ ಮಸ್ಟ್ ಬಿ ಸೆನ್ಸಿಟಿವ್ ಟು ದ ಪೀಪಲ್ ಅಂಡ್ ಆಲ್ಸೋ ದೇರ್ ಪ್ರಾಬ್ಲಮ್ಸ್. ಅವಾಗ ಮಾತ್ರ ಯು ಕ್ಯಾನ್ ಗಿವ್ ದೆಮ್ ಅ ಸೊಲ್ಯೂಷನ್. ನಾವು ಇನ್ಸೆನ್ಸಿಟಿವ್ ಆಗೋಗ್ಬಿಟ್ರೆ ಸೊಸೈಟಿಗೆ, ವಿ ಕೆನಾಟ್ ನೋ ವಾಟ್ ಅದರ್ ಪೀಪಲ್ ಆರ್ ಗೋಯಿಂಗ್ ಥ್ರೂ ಆರ್ ವಾಟ್ ದೇ ಆರ್ ಫೇಸಿಂಗ್ ಇನ್ ಲೈಫ್. ಸೊ ನನ್ ಪ್ರಕಾರ ಪ್ರತಿಯೊಂದು ಕೇಸಸ್ ಆಗ್ಲಿ, ಪ್ರತಿಯೊಂದು ಪ್ರಾಬ್ಲಮ್ಸ್ ಆಗ್ಲಿ, ನಾವು ಅದಕ್ಕೆ ಸ್ಪಂದಿಸಿದ್ರೆ ಮಾತ್ರ ವಿ ವಿಲ್ ಫೈಟ್ ಫಾರ್ ಇಟ್. ಅಟ್ ಲೀಸ್ಟ್ ನಮ್ಗೆ ಯಾರಿಗಿದೆ ಈ ಆಪರ್ಚುನಿಟಿ? ನಾನು ಯಾವಾಗ್ಲೂ ನಾನಾಗ್ಲಿ ನಮ್ ಸಿಬ್ಬಂದಿ ಅವ್ರು ಕೇಳೋದೇ ಇದೆ, ನನ್ನ ಆಫೀಸರ್ಸ್ ಅಥವಾ ನನ್ನ ಯಾರಿಗುಂಟು ಈ ಆಪರ್ಚುನಿಟಿ? ಒಬ್ರು ನೊಂದು ಬಂದವ್ರಿಗೆ ಅಥವಾ ಒಬ್ರು ಯಾವ್ದೋ ಒಂದ್ ಕಷ್ಟದಲ್ಲಿರೋರಿಗೆ, ಅವ್ರಿಗೆ ನಾವು ಏನೋ ಒಂದು ಮಾಡೋ ಅಂತ ಅವಕಾಶ ಎಷ್ಟ್ ಜನಕ್ಕುಂಟು? ಸೊ ವೆನ್ ಯು ಆರ್ ಬ್ಲೆಸ್ಡ್ ವಿತ್ ದಟ್, ಬರೋ ಎಲ್ಲಾ ಕೇಸ್ನು ನಿಮ್ ಮನ್ಸಿಗೆ ಅದು ಮುಟ್ಟಬೇಕು, ಮನ್ಸಿಗೆ ಮುಟ್ಟಬೇಕು. ಮನ್ಸಿಗೆ ಅದು ಅದರಿಂದ ವಿಕ್ಟಿಮ್ ಆಗಿರೋರು ಉಂಟು. ಸೊ ಅವರ ಒಂದು ಇದಕ್ಕೆ ನಾವು ಸ್ಪಂದಿಸ್ಲೇಬೇಕು. ಸೊ ಎವ್ರಿ ಕೇಸ್ ಇಸ್ ಸ್ಪೆಷಲ್ ಅಂಡ್ ಎವ್ರಿ ಕೇಸ್ ಹ್ಯಾಸ್ ಟು ಬಿ ಡಿಟೆಕ್ಟೆಡ್. ಮೇಡಮ್, ಹಾಗೆ ಯಾವುದೇ ಒಂದು ವೃತ್ತಿ ಆದ್ರೂ ಅದರ ಒಂದು ಇಷ್ಟ ಇದ್ರೆ ಮಾತ್ರ ಆ ವೃತ್ತಿಯನ್ನ ಮಾಡೋದಕ್ಕೆ ಸಾಧ್ಯ. ಅದರಲ್ಲೂ ಪೊಲೀಸ್ ವೃತ್ತಿ ಅಂದ್ರೆ ಮನೋಸ್ಥೈರ್ಯ ಇರಬೇಕು, ಆತ್ಮಬಲ ಇರಲೇಬೇಕು. ನಿಮ್ಗೆ ನಿಮ್ಮ ಕೆಲಸ ಎಷ್ಟು ತೃಪ್ತಿ ತಂದಿದೆ, ಎಷ್ಟು ಖುಷಿ ಕೊಟ್ಟಿದೆ? ನನ್ಗೆ ಇಲ್ಲಿವರೆಗೂ ಇದೆ, ಬಿಕಾಸ್ ಐ ಸ್ಟಿಲ್ ಹ್ಯಾವ್ ಲಾಂಗ್ ವೇ ಟು ಗೋ, ಬಟ್ ಇಲ್ಲಿವರೆಗೂ ನನಗೆ ಬಹಳಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಬಿಕಾಸ್ ಈಗ ನಮ್ಗೆ ನನ್ನ ಒಂದು ಲೆವೆಲ್ ಇದ್ರಲ್ಲಿ ಒಂದು ಸ್ಥಾನದಲ್ಲಿ ದಿನಕ್ಕೆ ಅಟ್ ಲೀಸ್ಟ್ ಏನೋ ಒಂದು 10-15 ಜನ ಪೆಟಿಷನ್ಸ್ ಬರ್ತಾರೆ ನಂಗೆ. ಐ ಆಮ್ ಸೇಯಿಂಗ್ ಇರ್ರೆಸ್ಪೆಕ್ಟಿವ್ ಆಫ್ ಅದರ್ ಕೇಸಸ್, ಡೈರೆಕ್ಟ್ ಆಗಿ ಜನ ಬರೋದು ಅವ್ರ ಈಗ ಅಟ್ ಲೀಸ್ಟ್ ಒಂದು ಇಬ್ರಿಗಾದ್ರೂ ನಾನು ಅವರಿಗೆ ಏನೋ ಒಂದು ಸೊಲ್ಯೂಷನ್ ಕೊಟ್ಟೆ ಅನ್ನೋ ತೃಪ್ತಿ ನನ್ಗಿದೆ. ಸೊ ವೆನ್ ಐ ಗೋ ಹೋಮ್ ಅಟ್ ಲೀಸ್ಟ್ ಐ ಹ್ಯಾವ್ ದಟ್, ಅಟ್ ಲೀಸ್ಟ್ ಐ ಹ್ಯಾವ್ ಮೇಡ್ ಅ ಡಿಫ್ರೆನ್ಸ್. ಒಬ್ರ ಜೀವನದಲ್ಲಾದ್ರೂ ಏನೋ ಒಂದು ಡಿಫ್ರೆನ್ಸ್ ಆಗಿದೆ ಅನ್ನೋ ಒಂದು ತೃಪ್ತಿ ನನ್ಗಿದೆ. ಸೊ ಈ ಜಾಬ್ ನನಗೆ ಈ ಜಾಬ್ ಇಂದ ನಂಗೆ ಅದೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮೇಡಮ್, ಅದೇ ರೀತಿಯಲ್ಲಿ ಕೇಳಲೇಬೇಕು, ಬಹಳಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಉನ್ನತ ಹುದ್ದೆಯಲ್ಲಿರ್ತಾರೆ, ಅವ್ರನ್ನ ನಾವೆಲ್ಲರೂ ಕೂಡ ಮೆಚ್ತೀವಿ, ಆ ಒಂದು ಲೆವೆಲ್ ಇರ್ತಾರೆ. ಆದ್ರೆ ಕೊನೆಗೊಂದು ದಿವಸ ಈ ಹುದ್ದೆನೇ ಬೇಡ, ನನಗೆ ಸಾಕಾಯ್ತು ಅಂತ ಬೇರೆ ವೃತ್ತಿಯೊಳಗೆ ವಾಲೋದು ಅಥವಾ ಇನ್ಯಾವುದೋ ಒಂದು ಕ್ಷೇತ್ರವನ್ನು ಆರಿಸೋದು ನಾವು ಬಹಳಷ್ಟು ನೋಡಿದೀವಿ. ಯಾಕೆ ಈ ತರ ಆಗ್ತಾ ಇದೆ? ಏನಾದ್ರೂ ಉತ್ತರ ಇದೆಯಾ ನಿಮ್ಮಲ್ಲಿ? ಇಲ್ಲ, ಎಲ್ಲಾ ಫೀಲ್ಡ್ ಅಲ್ಲೂ ಅದೇ ಆದಂತ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಪವಿತ್ರ. ಸೊ ಇಟ್ ಇಸ್ ಲೈಕ್ ಎವ್ರಿಥಿಂಗ್. ನೀವು ಯಾರನ್ನೇ ಕೇಳಿ ದೇರ್ ಇಸ್ ನೋಬಡಿ 100% ಹ್ಯಾಪಿ ಇನ್ ದರ್ ಲೈಫ್. ಅದು ನೆಗೆಟಿವ್ ಇರುತ್ತೆ, ಕೆಲವೊಂದು ಡ್ರಾಬ್ಯಾಕ್ಸ್ ಇರುತ್ತೆ, ಬಟ್ ಎವ್ರಿಥಿಂಗ್ ನಾವು ಯಾವ ರೀತಿ ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಅದನ್ನ ನಾವ್ ಯಾವ ರೀತಿ ಎದುರಿಸ್ಕೊಂಡು ಹೋಗ್ತೀವಿ, ಅದು ಇಂಪಾರ್ಟೆಂಟ್. ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಆಗ್ಲೇ ಹೇಳಿರೋ ಹಾಗೆ ಬಂದಿದ್ದನ್ನ ನಾವು ಯಾವ ರೀತಿ ಎದುರಿಸ್ತೀವಿ ಅದು ನಮ್ ಕೈಲಿದೆ. ಇಲ್ದೇ ಇರೋದು ನಮ್ ಕೈಲಿ ಯಾವ್ದಿಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಅಥವಾ ನಮ್ಗೆ ಯಾಕಿಲ್ಲ ಅವ್ರಿಗೆ ಯಾಕಿದೆ ಅಂತ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಪಾಲಿನ ಏನ್ ಡ್ಯೂಟಿ ಇದೆ, ವಾಟ್ ಇಸ್ ನಮ್ಮ ಕೈಯಲ್ಲಿ ವಿಚ್ ಇಸ್ ಅಂಡರ್ ಅವರ್ ಕಂಟ್ರೋಲ್, ಮಾಡಿ ಅದನ್ನ. ಕೆಲಸದಲ್ಲಿ ನಾವು ಮಾಡೋ ಅಂತ ನಮ್ಗೆ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಇಟ್ ಕ್ಯಾನ್ ಬಿ ಎನಿ ಫೀಲ್ಡ್. ನೀವು ಈಗ ಯು ಆರ್ ಅನ್ ಆಂಕರ್ ಆರ್ ಯು ಆರ್ ಆಲ್ಸೋ ಕ್ರಿಯೇಟಿಂಗ್ ಲಾಟ್ ಆಫ್ ಮೆಸೇಜ್ ಕೊಡ್ತಾ, ನೀವು ಸಾಕಷ್ಟು ಜನ ನಿಮ್ಮನ್ನ ನೋಡಿ ಅದರಿಂದ ಸ್ಫೂರ್ತಿ ತಗೊಂಡು ಪ್ರೇರಣೆ ಆಗಿ ಬಹಳಷ್ಟು ಜನ ಬೇರೆ ರೀತಿಲೂ ಇದ್ ಮಾಡಿ ಡಿಫ್ರೆನ್ಸಸ್ ನ ನೋಡ್ತಾರೆ. ಸೊ ಎವ್ರಿ ಪರ್ಸನ್ ಕ್ಯಾನ್ ಕ್ರಿಯೇಟ್ ಅ ಡಿಫ್ರೆನ್ಸ್ ಇನ್ ಎನಿ ಒನ್ಸ್ ಲೈಫ್. ಸೊ ನಮ್ಮ ವೃತ್ತಿನ ನಾವ್ ಇಲ್ಲಿ ಸರಿ ಇಲ್ಲ, ಇನ್ನೊಂದ್ ವೃತ್ತಿಗೆ ಹೋಗ್ತಾರೆ, ಅಲ್ಲೂ ಏನು ಪರ್ಫೆಕ್ಟ್ ಇರೋದಿಲ್ಲ. ಸೊ ದೇರ್ ವಿಲ್ ಹ್ಯಾವ್ ಇಟ್ಸ್ ಓನ್ ಲೂಪ್ ಹೋಲ್ಸ್ ಇರುತ್ತೆ. ನಿಜ. ಹಾಗೆ ಮೇಡಮ್, ಈಗ ಈ ಸಂದರ್ಭದಲ್ಲಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಧೈರ್ಯ ಹಾಗೆ ಒಂದು ಸಾಧನೆಯ ಹಾದಿಯಲ್ಲಿ ನೀವು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗಿದ್ದೀರಾ. ಸೊ ಹಾಗಾಗಿ ನಾನು ಕೇಳುವಂಥದ್ದು, ಈಗ ಬಹಳಷ್ಟು ಮಂದಿ ಹೆತ್ತವರ ಚಿಂತೆ ಏನಾಗಿರುತ್ತೆ ಅಂದ್ರೆ ಮಗಳನ್ನ ಬೇಗ ಮದುವೆ ಮಾಡಿಕೊಡ್ಬೇಕು ಅಂತ. ಇನ್ನು ಗಂಡನ ಮನೆಯವರಿಗೆ ಹೆಚ್ಚಿನವರಿಗೆ ಚಿಂತೆ ಇರುತ್ತೆ, ಒಬ್ಳು ಹೆಂಡತಿ ಆಗಿರ್ಬೋದು ಅಥವಾ ಒಬ್ಳು ಮನೆಗೆ ಬಂದಂತ ಸೊಸೆ ಆಗಿರ್ಬೋದು, ಅವಳು ಉತ್ತಮ ಗೃಹಿಣಿ ಆಗಿರ್ಬೇಕು ಅಂತ. ಇದರ ನಡುವೆ ಹೆಣ್ಮಕ್ಳ ಬದುಕು ಏನಾಗುತ್ತೆ ಅಂದ್ರೆ ಏನೋ ಆಗ್ಬೇಕಾಗಿದ್ದವರು ಇನ್ನೇನೋ ಆಗ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ನಾನು ಯಾವಾಗ್ಲೂ ಕೆಲವೊಂದ್ಸತಿ ನಾನು ಕೆಲವೊಂದು ಪ್ರೋಗ್ರಾಮ್ಸ್ ನಲ್ಲಿ ಇದನ್ನ ಹೇಳ್ತಾ ಇರ್ತೀನಿ. ಎಲ್ರು ವುಮನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಬಟ್ ಆಕ್ಚುಲಿ ಬೇಕಾಗಿರೋದು ವುಮನ್ ಎಂಪವರ್ಮೆಂಟ್ ಅಲ್ಲ. ವುಮನ್ ಆರ್ ಆಲ್ರೆಡಿ ಪವರ್ಫುಲ್. ಅವ್ರಿಗೆ ಬೇಕಾಗಿರೋ ಒಂದು ಸ್ಪಾರ್ಕ್ ಅಷ್ಟೇ, ಒಂದು ಆಪರ್ಚುನಿಟಿ ಅವ್ರನ್ನ ಐಡೆಂಟಿಫೈ ಮಾಡಿ ನಿಮ್ಮಲ್ಲಿ ಪೊಟೆನ್ಶಿಯಲ್ ಇದೆ, ನಿಮಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋವಂತ ಒಂದು ಸೊಸೈಟಿ ಬೇಕು. ಸೊ ವಾಟ್ ವಿ ರಿಕ್ವೈರ್ ಇಸ್ ಮೇಲ್ ಎಂಪವರ್ಮೆಂಟ್ ಆರ್ ಸೊಸೈಟಿ ಎಂಪವರ್ಮೆಂಟ್, ವಾಟ್ ಎವರ್ ಯು ಸೇ. ಸೊ ವುಮನ್ ಆರ್ ಆಲ್ರೆಡಿ ಪವರ್ಫುಲ್ ಪವಿತ್ರ. ಮತ್ತೆ ಇನ್ನೊಂದು ನಾನು ಹೇಳೋದು ಎಲ್ಲರಿಗೂ ಒಂದು ಮೆಸೇಜ್ ಏನು ಅಂದ್ರೆ, ಸಾಕಷ್ಟು ಸತಿ ನಮ್ಮ ಒಂದು ಪೊಟೆನ್ಶಿಯಲ್ ಏನಿದೆ, ಇಟ್ ಈಸ್ ಮೇಲ್ ಆರ್ ಫಿಮೇಲ್,
ಆ ಪೊಟೆನ್ಶಿಯಲ್ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಬೇಕಾಗುತ್ತೆ ಪವಿತ್ರ. ದೆನ್ ಓನ್ಲಿ ಅದರ್ಸ್ ವಿಲ್ ಬಿ ಐಡೆಂಟಿಫೈಡ್. ನಮ್ಮಲ್ಲಿ ಇರೋವಂತ ನಾವ್ ಏನಿದೆ ಅದನ್ನ ನಾವ್ ಏನ್ ಮಾಡ್ಬೇಕು, ನಮ್ಮ ಗುರಿ ಏನಿದೆ, ನಮ್ಮ ವಿಷನ್ ಏನಿದೆ, ನಾವು ಅದನ್ನ ಕ್ಲಿಯರ್ ಆಗಿ ಮಾಡ್ಕೊಂಡ್ರೆ ಐ ಥಿಂಕ್ ದ ರೆಸ್ಟ್ ಆಫ್ ದ ಸೊಸೈಟಿ ನಾವು ಎನ್ರೋಲ್ ಮಾಡ್ಕೊಂಡು ವಿ ಕ್ಯಾನ್ ಗೋ ಇಟ್, ವಿ ಕ್ಯಾನ್ ಅಚೀವ್ ಇಟ್. ನಾವೇ ಅದಕ್ಕೆ ವಿ ಓನ್ಲಿ ಸರೆಂಡರ್ ಇಟ್ ಆಗೋದಿಲ್ಲ ಅಂತ ಕೈಗ್ ಬಿಟ್ರೆ ನೋಬಡಿ ಎಲ್ಸ್ ವಿಲ್ ಕಮ್ ಅಂಡ್ ಸಪೋರ್ಟ್ ಯು. ಸೊ ಫಸ್ಟ್ ನಿಮಗೆ ನೀವು ಫಸ್ಟ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್ ಅಂಡ್ ಫಾರ್ ಯೋರ್ ಡ್ರೀಮ್ಸ್. ದೆನ್ ದ ರೆಸ್ಟ್ ಆಫ್ ದಿ ವರ್ಲ್ಡ್ ವಿಲ್ ಸ್ಟ್ಯಾಂಡ್ ಫಾರ್ ಯು. ಸೊ ನೀವ್ ಫಸ್ಟ್ ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕಾಗುತ್ತೆ. ನಾವು ನಮಗೋಸ್ಕರ ನಾವು ನಿಂತ್ಕೊಬೇಕಾಗುತ್ತೆ. ದೆನ್ ವಿ ಕ್ಯಾನ್ ಎನ್ರೋಲ್ ಅದರ್ ಪೀಪಲ್ ಇನ್ ಟು ಇಟ್. ಮ್ಯಾಮ್, ಬಹಳಷ್ಟು ಮಂದಿ ಹೆಣ್ಮಕ್ಳನ್ನ ನೋಡಿರ್ತೀವಿ, ಚೆನ್ನಾಗಿ ಕಲಿತಾರೆ, ಎಜುಕೇಶನ್ ಲೆವೆಲ್ ಹೇಳೋದಾದ್ರೆ ರ್ಯಾಂಕ್ ಏನು ತಗೊಳ್ಳೋದು ಹುಡುಗರಿಗಿಂತ ಹೆಚ್ಚಾಗಿ ಕಲಿತಾರೆ, ಆದ್ರೆ ವೃತ್ತಿ ಜೀವನವನ್ನ ಆಯ್ಕೆ ಮಾಡೋದ್ರಲ್ಲಿ ಎಡವ್ತಾರೆ. ಯಾಕೆ ಹೀಗೆ ಆಗ್ತಾ ಇದೆ? ಹೆಣ್ಮಕ್ಳ ಒಂದು ವೃತ್ತಿ ಜೀವನ ಅವ್ರ ಆಯ್ಕೆ ಮಾಡೋದ್ರಲ್ಲಿ ಎಂತಹ ಒಂದು ಆಪ್ಷನ್ಗಳನ್ನ ಅವರು ತಗೋಬಹುದು, ಎಂತಹ ವೇಯಲ್ಲಿ ಹೋದ್ರೆ ಒಳ್ಳೇದು ಅವ್ರಿಗೆ ಅಂತ ಹೇಳ್ತೀರಾ ನೀವು? ಐ ಥಿಂಕ್ ಎನಿ ಸೆಕ್ಟರ್ ಇಸ್ ಓಪನ್ ನಾವು ಪವಿತ್ರ. ಯಾವ್ದೇ ಫೀಲ್ಡ್ ಗೆ ಈಗ ಹೆಣ್ಮಕ್ಳು ಹೋಗ್ಬೋದು. ದೇರ್ ಇಸ್ ನಥಿಂಗ್ ಲೈಕ್ ಇದೇ ಫೀಲ್ಡ್ ಇಸ್ ರಿಸರ್ವ್ಡ್ ಅಂತ. ಈಗ ಪೈಲಟ್ ಅಲ್ಲಿ ಆಲ್ಸೋ ವುಮೆನ್ ಆದರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಸಾಕಷ್ಟು ಹೆಣ್ಮಕ್ಳು ಬರ್ತಿದ್ದಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಅಂತೂ ಬಹಳಷ್ಟು 250 ಸ್ಟ್ರೆಂತ್ ಅಲ್ಲಿ 120 ಏನೋ ನಮ್ಮ ಹೆಣ್ಮಕ್ಳು ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಸೊ ಇಟ್ ಇಸ್ ನಾಟ್ ಲೈಕ್ ದಟ್. ನನ್ಗೆ ಏನ್ ಅನ್ಸುತ್ತೆ, ನಾವು ಎಜುಕೇಶನ್ ತಗೊಳ್ಳೋ ಸಂದರ್ಭದಲ್ಲಿ ಒಂದು SLC ಆದ್ಮೇಲೆ ನಾವು ಡಿಗ್ರಿಗೆ ಬಂದಾಗ ನಾವು ಆಪ್ಷನ್ಸ್ ಎಲ್ಲ ತಗೊಂಡಾಗ ಲೆಟ್ ದೆಮ್ ಗೋ ಫಾರ್ ಅ ಕೌನ್ಸಿಲಿಂಗ್. ಈಗ ಎಜುಕೇಶನ್ ಕೌನ್ಸಿಲಿಂಗ್ ತುಂಬಾ ಒಳ್ಳೆ ರೀತಿಲಿ ಇದೆ. ನಿಮ್ಮ ಮಂಗಳೂರಲ್ಲಂತೂ ಬಹಳಷ್ಟು ಕೌನ್ಸಿಲಿಂಗ್. ಐ ಥಿಂಕ್ ನನಗ್ ತಿಳಿದಿರೋ ಹಾಗೆ ಒಬ್ರು ಡಾಕ್ಟರ್ ಅನಂತ್ ಪ್ರಭು ಇಸ್ ಆಲ್ಸೋ ಡೂಯಿಂಗ್ ಅ ವೆರಿ ವಂಡರ್ಫುಲ್ ಜಾಬ್. ಏನೋ ಕೌನ್ಸಿಲಿಂಗ್ ಮಾಡೋದಾಗ್ಲಿ, ಕೆರಿಯರ್ ಕೌನ್ಸಿಲಿಂಗ್, ವಾಟ್ ಐ ಬೇಸಿಕಲಿ ಸಿ, ಯಾವ ಕ್ಷೇತ್ರ ನಾವು ಆಯ್ಕೆ ಮಾಡ್ಕೊಬೇಕು ಅದನ್ನೆಲ್ಲ ನಾವು ಮಕ್ಕಳಿಗೆ ಅಥವಾ ಸ್ಕೂಲ್ ಅಲ್ಲಾಗಿರ್ಲಿ ಕಾಲೇಜಸ್ ಆಗ್ಲಿ ಇದೊಂದು ಅವಕಾಶ ನಾವು ಕಲ್ಪಿಸ್ಕೊಡ್ಬೇಕಾಗುತ್ತೆ. ಸೊ ದೇ ನೋ ದಟ್ ಹೊರ್ಗಡೆ ಯಾವ ಆಪರ್ಚುನಿಟೀಸ್ ಇದೆ ಅದನ್ನ ಯಾವ ರೀತಿ ಅವ್ರು ಆಯ್ಕೆ ಮಾಡ್ಕೊಬಹುದು, ಯಾವ ರೀತಿ ಅವರ ಇಂಟ್ರೆಸ್ಟ್ ಜೊತೆಗೆ ಮತ್ತೆ ಅಟ್ ದ ಸೇಮ್ ಟೈಮ್ ಅವರ ಒಂದು ಸ್ವಾವಲಂಬಿ ಆಗ್ಲಿಕ್ಕೆ, ಸೊ ದಟ್ ದೇ ಕ್ಯಾನ್ ಬಿ ಇಂಡಿಪೆಂಡೆಂಟ್ ಫೈನಾನ್ಷಿಯಲಿ ಆಸ್ ವೆಲ್ ಆಸ್ ವಾಟ್ ಎವರ್ ಇಟ್ ಇಸ್. ಸೊ ಆ ಒಂದು ಕೌನ್ಸಿಲಿಂಗ್ ತಗೊಂಡ್ಬಿಟ್ಟು ದೇ ಕ್ಯಾನ್ ಮೇಕ್ ಅ ಚಾಯ್ಸಸ್ ಅಲ್ವಾ. ದೇರ್ ಇಸ್ ಎವ್ರಿ ಟುಡೇ ಮುಂಚಿನಾಗೆ ಅಲ್ಲ, ಈಗ 10-20 ವರ್ಷ ಹಿಂದಿನ ಕಾಲ ಆದ್ರೆ ಇಟ್ ವಾಸ್ ಡಿಫ್ರೆಂಟ್. ಅವಾಗ ಇರ್ಲಿಲ್ಲ, ಇಷ್ಟೊಂದು ಅವಕಾಶ ಇರ್ಲಿಲ್ಲ, ಇಷ್ಟೊಂದು ಆಕ್ಸೆಸ್ ಇರ್ಲಿಲ್ಲ, ಟೆಕ್ನಾಲಜಿಗೆ ಇಷ್ಟೊಂದು ಇದಿರ್ಲಿಲ್ಲ. ಟುಡೇ ಇಟ್ ಇಸ್ ಎವ್ರಿಥಿಂಗ್ ಇಸ್ ಅವೈಲಬಲ್ ಅಟ್ ಯುವರ್ ಫಿಂಗರ್ ಟಿಪ್ಸ್. ಸೊ ಇನ್ನು ನಮ್ಮ ಶಾಲೆ ಕಾಲೇಜ್ನಲ್ಲಿ ಅಲ್ಲಿ ಈ ತರ ಒಂದು ಮಾಹಿತಿನ ಕೊಡ್ಬೇಕಾಗುತ್ತೆ, ಒಂದು ಕೌನ್ಸಿಲಿಂಗ್ ಸೆಂಟರ್ ಮಾಡ್ಬೇಕಾಗುತ್ತೆ. ಅಂಡ್ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ವಂಡರ್ಸ್ ಇನ್ ದಿಸ್. ಅವ್ರಿಗೆ ರೈಟ್ ಗೈಡೆನ್ಸ್ ಕೊಟ್ರೆ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ದೇ ಕ್ಯಾನ್ ಡೂ ವಂಡರ್ಸ್. ಮ್ಯಾಮ್, ನೀವು ಈ ಪೊಲೀಸ್ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಿದ್ರಲ್ಲಿ ನಿಮ್ಗೆ ಯಾರಾದ್ರೂ ಇನ್ಸ್ಪಿರೇಷನ್ ಅಂತ ಇದ್ದಾರಾ? ಯಾಕಂದ್ರೆ ಈ ಒಬ್ಬ ಪೊಲೀಸ್ ಅಧಿಕಾರಿನ ನೋಡಿ ನನ್ಗೂ ಇದೇ ರೀತಿ ಆಗ್ಬೇಕು ಅಂತ ಏನಾದ್ರು ಅನ್ಸಿದ್ಯಾ ನಿಮ್ಗೆ? ಹೇಗೆ? ಇಲ್ಲ ಪವಿತ್ರ, ಆಕ್ಚುಲಿ ಐ ವಾಂಟೆಡ್ ಟು ಬಿ ಇನ್ ಅ ಪ್ಲೇಸ್ ವೇರ್ ನಾನು ಹೇಳ್ದಂಗೆ ನನಗೆ ಒಂದು ಅಧಿಕಾರ ಇರುವಂತ ಸ್ಥಾನದಲ್ಲಿ ನಾನು ಇರ್ಬೇಕು ಅಂತ ಇಷ್ಟಪಟ್ಟೆ. ಬಿಕಾಸ್ ಐ ವಾಂಟ್ ಟು ಡೂ ಸಮಥಿಂಗ್, ಏನೋ ಒಂದು ಸಾಧನೆ ಮಾಡ್ಬೇಕು, ಏನೋ ಒಂದು ಇದ್ರ ಒಂದು ಸೇವೆ ಮನೋಭಾವದಲ್ಲಿ ಬಂದಿರೋದು. ಬಟ್ ಆ ಸೇವೆ ಮಾಡ್ಬೇಕು ಅಂದ್ರೆ ನನಗೆ ಅದಕ್ಕೆ ತಕ್ಕಂತ ಅಧಿಕಾರ, ಒಂದು ವಾತಾವರಣ ಬೇಕು. ಸೊ ಐ ವಾಸ್ ಪ್ರಿಪೇರ್ ಟು ಬಿ ಇನ್ ಎನಿ ಅಥಾರಿಟೇಟಿವ್ ಪೊಸಿಷನ್. ಅದ್ರಲ್ಲಿ ಇದ್ರಲ್ಲಿ ನಾನು ಈ ಎಕ್ಸಾಮ್ಸ್ ಎಲ್ಲ ಬರ್ದೆ ಅಂಡ್ ಐ ಗಾಟ್ ಸೆಲೆಕ್ಟೆಡ್ ಆಸ್ DYSP. ಪೊಲೀಸ್ ಇದ್ರಲ್ಲಿ ನಮ್ಮ ಫ್ಯಾಮಿಲಿ ಅಂತೂ ಯಾರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ, ಎಕ್ಸೆಪ್ಟ್ ನನ್ನ ಗ್ರ್ಯಾಂಡ್ ಫಾದರ್ ವಾಸ್ ಇನ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್. ಅವರು DYSP ಆಗಿದ್ರು. ಸೊ ಎನ್ ದಯಾನಂದ್ ಸುವರ್ಣ ಅಂತ ಅವರು DYSP ಆಗಿ ಅವ್ರು ಆದ್ಮೇಲೆ ನಮ್ಮ ಫ್ಯಾಮಿಲಿ ಯಾರು ಎಂಟ್ರಿ ಬಂದಿರ್ಲಿಲ್ಲ. ಸೊ ನಾನಿಲ್ಲಿ ಬಂದ ಮೇಲೆ ಕೆಲವೊಂದು ಐ ಸಾ ವೆರಿ ಇನ್ಸ್ಪೈರಿಂಗ್ ಪೀಪಲ್ ಎಲ್ಲ ಆಫೀಸರ್ಸ್, ಕೆಲವೊಂದು ಆಫೀಸರ್ಸ್ ನೋಡಿ ನಾನು ಇವ್ರಂಗೆ ಆಫೀಸರ್ಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದುಂಟು. ಬಟ್ ಈ ಡಿಪಾರ್ಟ್ಮೆಂಟ್ ಬರಕ್ಕೆ ಇದು ಐ ವಾಂಟ್ ಟು ಬಿ ಇನ್ ಅ ಪ್ಲೇಸ್ ವೇರ್ ಐ ಕ್ಯಾನ್ ಡೂ, ನಾನೊಂದು ಜನಕ್ಕೆ ಏನೋ ಒಂದು ಮಾಡೋ ಅಂತ ಒಂದು ಸ್ಥಾನದಲ್ಲಿ ಇರ್ಬೇಕು ಅಂತ ಮಾತ್ರ ಇದ್ ಮಾಡಿ ಈ ಎಕ್ಸಾಮ್ ಬರ್ದಿರೋದು ಪವಿತ್ರ. ಓಕೆ ಮ್ಯಾಮ್, ಸೂಪರ್. ಹಾಗೆ ಪೊಲೀಸ್ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇರೋರ್ಗೆ ನಿಮ್ಮ ಸಲಹೆ ಏನ್ ಸಜೆಷನ್ ಕೊಡ್ತೀರಾ? ಇಟ್ ಈಸ್ ಅ ವಂಡರ್ಫುಲ್ ಪ್ಲೇಸ್. ಇಲ್ಲಿ ನಾನು ಹೇಳ್ದಂಗೆ ಆಗ್ಲೇ ನಾನು ಹೇಳಿದ್ದು, ಈ ಅವಕಾಶ ಎಲ್ಲರಿಗೂ ಸಿಗಲ್ಲ. ಸೊ ಇದಕ್ಕೆ ನೀವು ಯಾರಾದ್ರೂ ಬರ್ಲೇಬೇಕು ಅಂದ್ರೆ ಇಟ್ ಇಸ್ ಅ ವಂಡರ್ಫುಲ್ ಥಿಂಗ್. ಎಸ್ಪೆಷಲಿ ನಮ್ಮ ಇದೊಂದು ಪೊಲೀಸ್ ಅವರಿಗೆ ಮಾಡಕ್ ಆಗದೆ ಇರೋ ಅಂತ ಅಥವಾ ರೀಚ್ ಆಗದೆ ಇರೋಂತ ಜಾಗ ಯಾವ್ದೂ ಇಲ್ಲ. ಅವರಿಗೆ ಒಳ್ಳೆ ಯೋಚನೆ ಇದ್ದು ನಾನು ಒಳ್ಳೇದ್ ಮಾಡ್ಬೇಕು ಅನ್ನೋದಿದ್ರೆ ದೇ ಕ್ಯಾನ್ ಡೂ ವಂಡರ್ಸ್.
ಈಗ ಇಲ್ಲಿ ನಮ್ಗೆ ಸಾಕಷ್ಟು ಸತಿ ಅವಕಾಶಗಳಿದೆ, ಸಾಕಷ್ಟು ತರ ವಿಚಿತ್ರ ಸಂಗತಿ ಅಥವಾ ಸಮಸ್ಯೆಗಳಿರುವಂತ ಜನ ಬರ್ತಾರೆ, ಸಮಸ್ಯೆಗಳಿಗೆ ಒಳಗಾಗಿರುವಂತ ವಿಕ್ಟಿಮ್ಸ್ ಗಳು ಬರ್ತಾರೆ. ಸೊ ನಿಮ್ಗೆ ಒಂಥರ ಎಲ್ಲಾ ರೀತಿಯ ಒಂದು ಪರಿಸ್ಥಿತಿ, ಎಲ್ಲಾ ರೀತಿಯ ಒಂದು ಸಮಸ್ಯೆ ಇರುವಂತ ಜನಗಳನ್ನ ಭೇಟಿ ಮಾಡ್ಬೋದು. ಅವರಿಗೆ ನೀವು ಜೀವನದಲ್ಲಿ ಏನೋ ಒಂದು ಪರಿಹಾರನ ರೂಪಿಸ್ಕೊಡ್ಬೋದು. ಸೊ ಇಟ್ ಇಸ್ ಅ ವಂಡರ್ಫುಲ್ ಥಿಂಗ್. ಅದು ಒಂದು ಹೆಣ್ಮಕ್ಳು ಈ ಕ್ಷೇತ್ರಕ್ಕೆ ಬಂದು ಒಂದು ಕಾಕಿ ಯೂನಿಫಾರ್ಮ್ ಅದಕ್ಕೆ ಆದಂತ ಒಂದು ರೆಸ್ಪೆಕ್ಟ್, ಅದಕ್ಕೆ ಆದಂತ ಒಂದು ಡಿಗ್ನಿಟಿ ಇದೆ. ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳು ಬಂದಾಗ ನನಗೆ ಬೇಸಿಕಲಿ ಅನ್ಸೋದು ಒಂದು ಸ್ಪಂದಿಸೋ ಸ್ವಭಾವ ಜಾಸ್ತಿ ಇದೆ ಹೆಣ್ಮಕ್ಳಲ್ಲಿ. ಸೊ ಆ ರೀತಿಯಾಗಿ ನಾನ್ ಹೇಳೋದು ತುಂಬಾನೇ ಬರ್ಬೇಕು ಆಕ್ಚುಲಿ ಎಲ್ಲರೂ ಈ ಫೀಲ್ಡ್ ಗೆ. ಪೊಲೀಸ್ ಆಗಿರ್ಬೋದು, ಸಿವಿಲ್ ಸರ್ವಿಸ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, L&O ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವ್ದೇ ಒಂದು ಫೀಲ್ಡ್ ಅಲ್ಲಿ ಎಂಟ್ರಿ ಆಗ್ಬೇಕು. ಸಾಕಷ್ಟು ಪರೀಕ್ಷೆಗಳು ತಗೊಳ್ಳಿ. ನಮ್ಮ ಕೂಡ್ಲದವರು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಯುವಕರು ಇದ್ರ ಬಗ್ಗೆ ತಿಳುವಳಿಕೆ ತಗೊಂಡು ಯಾವ ರೀತಿ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕು ತಿಳ್ಕೊಂಡು ಈ ಫೀಲ್ಡ್ ಗೆ ಜಾಸ್ತಿ ಜನ ಬರ್ಬೇಕು. It's a wonderful opportunity to work. Yes ಮೇಡಮ್, ಆಗ್ಲೇ ಮಾತಾಡಿದ್ವಿ ನಾವು ಮದುವೆಯ ಬಗ್ಗೆ. ಹೆಣ್ಮಕ್ಳಿಗೆ ಒಂದು ದೊಡ್ಡ ತಲೆನೋವು ಅಂದ್ರೆ ಮದುವೆ ಆದ್ಮೇಲೆ ನಮ್ಮ ಜೀವನವೇ ಹಾಳಾಗೋಯ್ತು, ಅಂದ್ರೆ ಮದುವೆ ಆದ್ಮೇಲೆ ಏನೂ ಮಾಡಕ್ಕಾಗಲ್ಲ ಅನ್ನೋ ಒಂದು ಕಲ್ಪನೆ ಅವರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನೀವು ಮದುವೆ ಆದ್ಮೇಲೆ ನೀವು ಸಾಧಿಸಿರುವಂತದ್ದು, ಸೊ ಅವ್ರಿಗೆ ಒಂದು ಒಳ್ಳೆಯ ಮಾತು, ಅವರ ಕುಟುಂಬಕ್ಕೂ ಕೂಡ ಇದು ಸೂಕ್ತವಾಗ್ಬೋದು ಅಂತ ಅನ್ಸುತ್ತೆ. ನನ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮದುವೆ is a part of life. ಮದುವೆ ಅಂದ್ರೆ ಇಟ್ ಇಸ್ ನಾಟ್ ಎಂಡ್ ಆಫ್ ಲೈಫ್. ಈಗ ಮದುವೆ ಆಯ್ತು ಸರಿ, ಮದುವೆನೇ ಮಾಡ್ಕೊಂಡು ಮದುವೆ ಆದ್ರೇನೆ ಲೈಫ್ ಅಂತ ಅನ್ಕೊಂತಾರೆ ತುಂಬಾ ಜನ. ಮದುವೆ ಆದ್ರೆ ಮುಗೀತಪ್ಪ, ಜವಾಬ್ದಾರಿ ಕಲೀತು ಅಂತ. ಆಕ್ಚುಲಿ ಮದುವೆ ಆದ್ಮೇಲೆ ನಿಜವಾದ ಜವಾಬ್ದಾರಿ ಶುರು ಆಗೋದು. ಸೊ ಹಂಗಾಗಿ ಪೇರೆಂಟ್ಸ್ ಆರ್ ಥಿಂಕಿಂಗ್ ದಟ್ ಹೆಣ್ಮಕ್ಳಿಗೆ ಮದುವೆ ಮಾಡಿ ಮುಗಿಸ್ಬಿಟ್ರೆ ಆಯ್ತಪ್ಪ ಅಂತ ಅನ್ಕೊಳ್ಳೋ ಪೇರೆಂಟ್ಸ್ ಯಾರಾದ್ರೂ ಇದ್ರೆ, ನಾನೊಂದು ಸಂದೇಶ ಕೊಡೋದಿದ್ರೆ, ನಮ್ಮಲ್ಲಿ ಮದುವೆ ಆದ್ಮೇಲೆ ಆಗೋ ಸಮಸ್ಯೆಗಳನ್ನ ನೋಡಿನೇ ಡೌರಿ ಪ್ರೊಹಿಬಿಷನ್ ಆಕ್ಟ್, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಂದಿರೋದು. ಅಂದ್ರೆ ಅರ್ಥ ಏನು, ಮದುವೆ ಆದ್ಮೇಲೆ ಸಮಸ್ಯೆಗಳು ಬಹಳಷ್ಟು ಇದೆ ಅಂತ. ಸೊ ಹಾಗಾಗಿ ಮದುವೆ ಸಮಸ್ಯೆಗೆ ಪರಿಹಾರ ಅಲ್ಲ. ಆ ಹೆಣ್ಣು ಮಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಅವಳನ್ನ ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಅವಳ ಕಾಲ್ ಮೇಲೆ ನಿಂತ್ಕೊಂಡು ಅವಳಿಗೆ ಆದಂತ ಒಂದು ಅಸ್ತಿತ್ವ ಒಂದು ಮೂಡ್ಸ್ಬಿಟ್ಟು ಆಮೇಲೆ ಈಗ ಮದ್ವೆ ಅವಾಗ ಏನಾಗುತ್ತೆ, ಅದೊಂದು ಚಾಯ್ಸ್ ಆಗುತ್ತೆ. ಮ್ಯಾರೇಜ್ ಶುಡ್ ನಾಟ್ ಬಿಕಮ್ ಅ ಕಂಪಲ್ಸರಿ, ಅದೇನೊಂದು ಕಂಪಲ್ಸಿವ್ನೆಸ್ ಆಗ್ಬಾರ್ದು. ಇಟ್ ಶುಡ್ ಬಿಕಮ್ ಅ ಚಾಯ್ಸ್. ಆಯ್ತು, ಈಗ ಒಂದು ಹೆಣ್ಮಗಳು ಚೆನ್ನಾಗಿ ಓದಿ ಒಳ್ಳೆ ಕಡೆ ಕೆಲಸದಲ್ಲಿದ್ರೆ ಅವಳು ಮಾಡುವಂತ ಆಯ್ಕೆಗಳು ಕೂಡ ಅವಳ ಒಂದು ಲೆವೆಲ್ ಅಲ್ಲಿ ಇರುತ್ತೆ. ಅದು ಬಿಟ್ಟು ಇನ್ನು ಕಾಲಿಡ್ತಾ ಇರೋ ಹೆಣ್ಮಗಳು ಒಬ್ರು ಮದುವೆ ಮಾಡಿ ಸಂಸಾರ ನಡೆಸಿದ್ರೆ ಆ ಹೆಣ್ಮಗನ್ ಪರಿಸ್ಥಿತಿ ಏನಾಗ್ಬೇಕು? ನಾನ್ ಕೇಳೋದು ಸಾಮಾನ್ಯವಾಗಿ, ನಂಗೆ ಇವತ್ತವರೆಗೂ ಈ ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ. ಇನ್ನು 18 ವರ್ಷ ತುಂಬತಿದ್ದಂಗೆ ಮದುವೆ ಮಾಡಿ ಕಳ್ಸ್ಬಿಡ, ಹಂಗಾರೆ ಇದ್ರೆ ಅರ್ಥ ಏನು? ಆ ಮನೆಗೆ ಒಂದು ನಾವು ಹೆಣ್ಮಗಳನ್ನ ಕಳ್ಸ್ಬೇಕಾರೆ ಬುದ್ಧಿವಂತೆ, ಅನುಭವ, ಅಥವಾ ಅವಳಿಗೆ ಆದಂತ ಒಂದು ಇಂಡಿಪೆಂಡೆಂಟ್ ಮೈಂಡ್ ಇರ್ಬೇಕು, ಅವರ್ ಲೆವೆಲ್ ಆಫ್ ಥಿಂಕಿಂಗ್ ಇರ್ಬೇಕು. ಆ ಒಂದು ಎಲ್ಲಾ ಕ್ವಾಲಿಟೀಸ್ ಮ್ಯಾರೇಜ್ಗೂ ಒಂದು ಕ್ವಾಲಿಫಿಕೇಶನ್ ಇದೆ. ಸುಮ್ನೆ ವಯಸ್ಸು, ಏಜ್ ಇಸ್ ನಾಟ್ ದಿ ಓನ್ಲಿ ಫ್ಯಾಕ್ಟರ್ ಫಾರ್ ಮ್ಯಾರೇಜ್. ಮದ್ವೆ ಆಗೋಕ್ಕೂ ಕೆಲವೊಂದು ಕ್ವಾಲಿಫಿಕೇಶನ್ಸ್ ನಾವು ಅರ್ನ್ ಮಾಡ್ಬೇಕು. ಈಗ ಮದ್ವೆ ಆದ್ಮೇಲೆ ಹೋಗು ಹೊಸ ಒಂದು ಸಂಸಾರ ನಡೆಸೋದು ಅಷ್ಟು ಸುಲಭದ ಮಾತಲ್ಲ. ಇವತ್ತುವರೆಗೂ ಒಂದು ಹೋಮ್ ಮೇಕರ್ ಮತ್ತೆ ಒಂದು ಮದ್ವೆ ಆಗಿರೋ ಹೆಣ್ಣು ಅವಳಿಗೆ ಆದಂತ ಒಂದು ಜವಾಬ್ದಾರಿ, ಅದು ಯಾವ ಕ್ವಾಲಿಫಿಕೇಶನ್ ಇಂದನೂ ಬರಲ್ಲ ಅಥವಾ ಯಾವ ಯೂನಿವರ್ಸಿಟಿ ಇಂದನೂ ಬರಲ್ಲ. ಇಟ್ ಇಸ್ ಆಲ್ ರಿಕ್ವೈರ್ ಎಕ್ಸ್ಪೀರಿಯನ್ಸ್. ಸೊ ಯಾಕೆ ಅವಳಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟು ಒಂದ್ ಒಳ್ಳೆ ಕಡೆ ಅವಳದೇ ಆದೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಿ ಆಮೇಲೆ ಮದ್ವೆ ಆಗೋದ್ರಿಂದ ಶಿ ವಿಲ್ ಬಿ ಹ್ಯಾವಿಂಗ್ ಹರ್ ಓನ್ ಸೇ. ಅವಳದೇ ಆದಂತ ಒಂದು ಐಡೆಂಟಿಟಿ ಇರುತ್ತೆ, ಅವಳಿಗೆ ಆದಂತ ಒಂದು ಮನೆಯಲ್ಲಿ ಏನೋ ಒಂದು ಡೆಸಿಷನ್, ಒಂದು ನಿರ್ಧಾರ ತಗೊಬೇಕಾದ್ರೆ ಅವಳದೇ ಆದಂತ ಒಂದು ಒಪಿನಿಯನ್ ಇರುತ್ತೆ, ಒಂದು ರೆಸ್ಪೆಕ್ಟ್, ಒಂದು ಡಿಗ್ನಿಟಿ ಇರುತ್ತೆ ಒಂದು ಮನೆಯಲ್ಲಿ. ಇದೆಲ್ಲಾನು ಅಂಶನ ನಾವು ಗಮನಿಸ್ಬೇಕು. ಆಮೇಲೆ ತಂದೆ ಆದವ್ರು ಇದನ್ನ ಯೋಚನೆ ಮಾಡ್ಬೇಕು. ಮಗ್ಳಿಗೆ ವಯಸ್ಸಿಗೆ ಬಂದ ತಕ್ಷಣನೇ ಮದುವೆ ಮಾಡ್ಕೊಟ್ಟು ಕಳ್ಸ್ಬಿಡೋದು ಇಲ್ಲ. ಇಟ್ ಇಸ್ ನಾಟ್ ರೈಟ್. ಅವಳಿಗೂ ಒಂದು ರೀತಿ, ಒಂದು ಸಮಾಜದಲ್ಲಿ ಒಂದು ಸ್ಥಾನ, ಒಂದು ಮಾನ, ಎಲ್ಲ ಒಂದು ಮರ್ಯಾದೆ ಎಲ್ಲವೂ ಬೇಕು. ಅದಾದ್ಮೇಲೆ ಅವಳಿಗೆ ಏನಾದ್ರು ಆಯ್ತು ಮದುವೆ ಮಾಡ್ಕೊಂಡು ಇಟ್ ಇಸ್ ಹರ್ ಚಾಯ್ಸ್. ನಿಜ ಮ್ಯಾಮ್. ಹುಟ್ಟೂರು ಮಂಗಳೂರು, ಇಲ್ಲಿ ಏನಾದ್ರೂ ಕೆಲಸ ಮಾಡುವಂತಹ ಅವಕಾಶ ನಿಮ್ಗೆ ಸಿಕ್ಕರೆ ಬರೋದಕ್ಕೆ ರೆಡಿ ಇದ್ದೀರಾ? ಡೆಫಿನೆಟ್ಲಿ ಪವಿತ್ರ, ಐ ವಿಲ್ ಕಮ್ ದೇರ್. ಬರ್ತೀನಿ, ಆದಷ್ಟು ಬೇಗನೆ ಬರ್ತೀನಿ. ಸೊ ಐ ವಿಲ್ ಕಮ್ ದೇರ್ ವೆರಿ ಸೂನ್. ಐ ವಿಲ್ ಬಿ ಕಮಿಂಗ್ ದೇರ್. ವಾವ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಾಗೆ ಮ್ಯಾಮ್ ಕೇಳಬೇಕು, ನಿಮ್ಮ ಇವತ್ತಿನವರೆಗೆ ಪ್ರತಿ ಹೆಜ್ಜೆಯ ಹಿಂದೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಯಾರದು?
ನಿಮ್ಮ ಸಾಧನೆಯ ಪ್ರತಿ ಹಿಂದೆ ನಿಮ್ಮ ಹೆಜ್ಜೆಯ ಒಂದು ಸಪೋರ್ಟ್ ಆಗಿದ್ದವಂತವರು ಯಾರು? ಅವ್ರನ್ನ ಯಾವ ರೀತಿಯಾಗಿ ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಪ್ರತಿ ಸಾಧನೆ ಹಿಂದೆ ಪವಿತ್ರ ತುಂಬಾ ಜನದ ಒಂದು ಸಹಕಾರ ಇರುತ್ತೆ, ಒಬ್ರು ಇಬ್ರು ಅಂತಲ್ಲ. ಈಗ ನಾನು ಈ ಒಂದು ವ್ಯಕ್ತಿತ್ವ ನನಗೆ ಏನಾದ್ರೂ ಬಂದಿರ್ಬೇಕಂದ್ರೆ ನಮ್ಮ ತಂದೆ ತಾಯಿಗಳ ಪಾತ್ರ ಇರುತ್ತೆ, ಮತ್ತೆ ನನ್ನ ಟೀಚರ್ಸ್ ತುಂಬಾ ಪಾತ್ರ ವಹಿಸಿದ್ದಾರೆ. ಮತ್ತೆ ಮದ್ವೆ ಆದ್ಮೇಲೆ ಸಾಧನೆ ಮಾಡ್ಬೇಕು ಅಂದ್ರೆ ಅದು ಸ್ವಲ್ಪ ಕಷ್ಟದ್ದೇ ಅದು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಾಗ ಮದ್ವೆ ಆದ್ಮೇಲೆ ಸಾಧನೆ ಮಾಡ್ಬೇಕು ತುಂಬಾ ಜನದ ಪಾತ್ರ ಅದ್ರಲ್ಲಿ ಇರುತ್ತೆ. ಹಸ್ಬೆಂಡ್ ಆಗಿರ್ಬೋದು, ಮನೆಯವ್ರ ಫ್ಯಾಮಿಲೀಸ್ ಆಗಿರ್ಬೋದು. ಈಗ ನನ್ ಮಗುವಿಂದು ಸಪೋರ್ಟ್ ಬೇಕಾಗಿದೆ. ಈಗ ನನ್ ಮಗ್ಳದು ಅವಳ ಒಂದು ಸಪೋರ್ಟ್, ಅವಳು ಖುಷಿಯಾಗಿ ನನ್ನ ಕಲ್ಸ್ಕೊಟ್ಟಾಗ ಮಾತ್ರ ನಾನು ಇಲ್ಲಿ ಸಂತೋಷವಾಗಿ ಕೆಲಸ ಮಾಡ್ಬೋದು. ಸೊ ಈ ರೀತಿ ಇವ್ರೆಲ್ಲಾರ್ದು ನನ್ಗೆ ಜೀವನದಲ್ಲಿ ನನಗೆ ಈ ಒಂದು ಜರ್ನಿ ಏನಿದೆ ಇವ್ರೆಲ್ಲಾರ್ದುನು ನನಗೆ ಬಹಳ ಒಂದು ಸಹಕಾರ ಸಿಕ್ಕಿದೆ, ಇನ್ನು ಸಿಗ್ತಾನೂ ಇದೆ, ಇನ್ ಮುಂದಕ್ಕೂ ಸಿಗುತ್ತೆ. ಓಕೆ ಮ್ಯಾಮ್, ಹಾಗೆ ಕೊನೆಯದಾಗಿ ನಾನು ಕೇಳ್ತಾ ಇರುವಂತದ್ದು, ಕಾರ್ಯಕ್ರಮ ನೋಡ್ತಾ ಇರುವಂತಹ ನಿಮ್ಮ ಅಭಿಮಾನಿಗಳಿಗೆ ಹಾಗೆ ನೀವು ಸ್ಫೂರ್ತಿ ಅಂತ ಅನ್ಕೊಂಡಿರೋರ್ಗೆ ಒಂದ್ ಮಾತು ಹೇಳೋದಾದ್ರೆ? ಕೊನೆಯದಾಗಿ ಇದು ಯಾರು ಈ ಪ್ರೋಗ್ರಾಮ್ ನ ನೋಡ್ತಿರೋರ್ಗೆ ನಾನು ಹೇಳೋದು ಏನಂದ್ರೆ, ಏನೇ ಇರ್ಲಿ ಲೈಫ್ ಅಲ್ಲಿ ಯಾವ್ದು ಬರುತ್ತೆ, ಏನೇ ಬರ್ಲಿ ಅದನ್ನ ಸಮಸ್ಯೆಗಳನ್ನ ಎದುರ್ಸೋದ್ನ ನಾವು ಫಸ್ಟ್ ಕಲಿಬೇಕು. ಸಮಸ್ಯೆಗೆ ಪ್ರತಿಯೊಂದು ಸಮಸ್ಯೆಗೂ ಏನಾದ್ರೂ ಒಂದು ದಾರಿ ಇದ್ದೇ ಇರುತ್ತೆ. ಸಮಸ್ಯೆ ಇಲ್ದೇ ಇರುವಂತ ಪರಿಹಾರ ಇಲ್ದೇ ಇರುವಂತ ಸಮಸ್ಯೆಗಳು ಯಾವ್ದೂ ಇಲ್ಲ. ಮತ್ತೆ ಯಾವ್ದೇ ಒಂದು ಲೈಫ್ ಅಲ್ಲಿ ನಾವು ಫಸ್ಟ್ ಏನು ಎಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಯಾವ್ದ್ರ ಬಗ್ಗೆ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಮ್ಮ ಲೈಫ್ ಅಲ್ಲಿ ಏನಿದೆ ಅದ್ರ ಕಡೆ ನಾವು ಏನ್ ಮಾಡ್ಬೋದು, ಈ ಮಟ್ಟದಿಂದ ಇನ್ನು ಮೇಲಿನ ಮಟ್ಟಕ್ಕೆ ನಾವ್ ಹೇಗ್ ಬೆಳಿಬೋದು ಅದನ್ನ ನಾವು ಯೋಚನೆ ಮಾಡೋಣ. ಅದು ಬಿಟ್ಟು ನಾವ್ ಸಾಕಷ್ಟು ಸತಿ ನಾವು ಬೇಡದಕ್ಕೆ ಅಥವಾ ನಮ್ಗೆ ಅಗತ್ಯ ಇಲ್ದೋ ವಿಚಾರಕ್ಕೆ ಅಥವಾ ಬೇಡದಿರೋ ವಿಷಯಕ್ಕೆ ನಾವ್ ಬಹಳಷ್ಟು ತಲೆ ಕೆಡ್ಸ್ಕೊಂತೀವಿ, ಬಹಳಷ್ಟು ಸಮಯ ವ್ಯರ್ಥ ಮಾಡ್ಕೊಂತೀವಿ. ಅದನ್ನ ಫಸ್ಟ್ ನಾವು ಕಟ್ ಆಫ್ ಮಾಡ್ಕೊಬೇಕಾಗುತ್ತೆ. ನಮಗೆ ಯಾವ್ದು ನಮ್ಮ ಜೀವನಕ್ಕೆ ಯಾವ್ದು ಇಂಪಾರ್ಟೆಂಟ್, ನಮ್ಮ ಕೆರಿಯರ್ಗೆ ಏನು ಇಂಪಾರ್ಟೆಂಟ್. ನಾವು ಯುವಕರಲ್ಲಿ ಅಥವಾ ನಾನು ಯೂತ್ಸ್ ಅಲ್ಲೂ ಹೇಳೋದಷ್ಟೇ, ನಿಮ್ಮ ಎನರ್ಜಿನ ಚಾನಲೈಸ್ ಮಾಡಿ ಫಸ್ಟ್. ಯಾವ್ದಕ್ಕೆ ಬೇಕು ನಿಮಗೆ, ಅದು ಅದ್ರಿಂದ ನಿಮ್ಗೆ ತೃಪ್ತಿ ತರುತ್ತಾ, ಅದ್ರಿಂದ ನಿಮ್ಗೆ ಸಂತೋಷ ತರುತ್ತಾ, ಆ ಮಾಡೋ ಕೆಲಸದಿಂದ ನಿಮ್ಮ ತಂದೆ ತಾಯಿಗೆ ಅದರಿಂದ ಹೆಮ್ಮೆ ಬರ್ತಾರೆ ಅಂದ್ರೆ ಮಾಡಿ. ಅದಕ್ಕೆ ನಿಮ್ ಎನರ್ಜಿ ಹಾಕಿ. ಮಾಡೋ ಪ್ರತಿಯೊಂದು ಕೆಲಸ, ಮಾಡೋ ಪ್ರತಿಯೊಂದು ಆಕ್ಷನ್ ನಾವು ಈ ರೀತಿ ಯೋಚನೆ ಮಾಡಿದ್ರೆ ಅದ್ರದ್ದು ರಿಪರ್ಕಷನ್ಸ್ ಇಂದ ನನ್ನ ಅಪ್ಪ ಅಮ್ಮಂಗೆ ಅದ್ರ ಬಗ್ಗೆ ಗೌರವ ಬರುತ್ತಾ, ಹೆಮ್ಮೆ ಜಾಸ್ತಿ ಆಗುತ್ತಾ ಅಂತ ನಾವು ಪ್ರಶ್ನೆ ಮಾಡ್ಕೊಬೇಕಾಗುತ್ತೆ. ಅಥವಾ ನಾನ್ ಮಾಡೋ ಕೆಲ್ಸದಿಂದ ನಮ್ಮ ಅಧಿಕಾರಿಗಳಿಗೆ ಇದ್ರಿಂದ ಗೌರವ ಬರುತ್ತಾ, ಅದನ್ನ ನಾವ್ ಪ್ರಶ್ನೆ ಮಾಡ್ಕೊಬೇಕಾಗುತ್ತೆ. ಸೊ ಈ ರೀತಿ ನಾವು ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೊಂತ ನಾವು ಆಕ್ಷನ್ಸ್ ನಾವು ಮಾಡಿದ್ರೆ ಐ ಥಿಂಕ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ನೋ ರೂಮ್ ಫಾರ್ ರಿಪೆಂಡಿಂಗ್ ಅಥವಾ ದೇರ್ ವಿಲ್ ಬಿ ನೋ ರೂಮ್ ಫಾರ್ ರಿಗ್ರೆಟ್. ಸೊ ಐ ಥಿಂಕ್ ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದು ಸಮಸ್ಯೆನ ಎದುರಿಸಿ, ಪ್ರತಿಯೊಂದು ನಿಮ್ಮ ಏನಿದೆ ನಿಮ್ಮ ಸೆಲ್ಫ್ ಇವ್ಯಾಲ್ಯೂಯೇಷನ್ ನೀವು ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ಅರಿತುಕೊಳ್ದೇ ಇದ್ರೆ ಬೇರೆ ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ನಿಜ. ಎಸ್ ಮ್ಯಾಮ್, ಹಾಗೆ ನಾನು ಹೇಳ್ತಾ ಇರುವಂತದ್ದು ಕೊನೆಯದಾಗಿ ಏನಪ್ಪಾ ಅಂದ್ರೆ, ನಮ್ಮೆಲ್ಲರ ಹೆಮ್ಮೆಯ ಒಬ್ಬರು ಕರಾವಳಿಯ ಮಗಳು ನೀವು. ಉನ್ನತ ಹುದ್ದೆಯಲ್ಲಿದ್ದೀರಾ, ಒಂದು ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಹೆಸರನ್ನ ಗಳಿಸಿದ್ದೀರಾ, ಜನ ಮನ್ನಣೆಯನ್ನ ಗಳಿಸಿದ್ದೀರಾ. ನೀವು ಇದೇ ರೀತಿಯ ಒಂದು ಸಾಧನೆ ಹಾದಿಯಲ್ಲಿ ಮುಂದುವರಬೇಕು. ಜೊತೆಗೆ ಕೊರೋನಾದ ಈ ಒಂದು ಸಂದರ್ಭ ನಿಮ್ಮ ಸೇಫ್ಟಿ, ನಿಮ್ಮ ಫ್ಯಾಮಿಲಿಯ ಸೇಫ್ಟಿ, ಜೊತೆಗೆ ನಿಮ್ಮ ಕೆಳಗಿರುವಂಥದ್ದು ಅಂದ್ರೆ ಸಿಬ್ಬಂದಿಗಳಾಗಿರ್ಬೋದು ಅಥವಾ ನಿಮ್ಮ ಜೊತೆ ಇರುವಂತಹ ಅಧಿಕಾರಿಗಳ ಸೇಫ್ಟಿ ಆಗಿರ್ಬೋದು ಬಹಳ ಮುಖ್ಯ. ಎಲ್ಲರೂ ಕೂಡ ಸೇಫ್ ಆಗಿರಿ ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಪವಿತ್ರ, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಒಳ್ಳೆಯ ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ. ಅಂಡ್ ಥ್ಯಾಂಕ್ ಯು, ಈ ಒಂದು ಆಪರ್ಚುನಿಟಿ ಕೊಟ್ಟು ನಮ್ಮ ಊರಿನವ್ರ ಜನಕ್ಕೆ ನಾನು ಕನೆಕ್ಟ್ ಆಗಿ ಒಂದು ಆಪರ್ಚುನಿಟಿ ಸಿಕ್ತು. ದಟ್ ಈಸ್ ದ ರೀಸನ್ ಐ ವೇಟೆಡ್ ಫಾರ್ ಸೋ ಲಾಂಗ್ ಅಂಡ್ ಐ ವಾಂಟೆಡ್ ಟು ಟಾಕ್. ಆಲ್ ದಿ ಬೆಸ್ಟ್ ಪವಿತ್ರ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಊರಿನ ಹೆಮ್ಮೆಯ ಮಗಳು, ತುಳುನಾಡ ಮಗಳು ಅಂತ ನಾನು ಹೇಳಿದೆ, ರೀನಾ ರಘು ಸುವರ್ಣ ಇಷ್ಟೊತ್ತು ಬಹಳ ಮಾತನಾಡಿದ್ರು. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೇಗಿರ್ಬೇಕು, ಪೊಲೀಸ್ ಕೆಲಸಕ್ಕೆ ವೃತ್ತಿಗೆ ಬರಬೇಕಾದ್ರೆ ಏನೆಲ್ಲ ಬೇಕು, ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಆಗೋದಕ್ಕೆ ಹೇಗೆ ಸಾಧ್ಯ, ಎಲ್ಲವನ್ನು ಕೂಡ ತಿಳ್ಕೊಂಡ್ವಿ. ಎಸ್, ನಿಮಗೂ ಕೂಡ ಈ ಒಂದು ಚರ್ಚೆ ಏನಿತ್ತು, ಈ ಒಂದು ಪಾರ್ಟ್ ಏನಿತ್ತು ಬಹಳಷ್ಟು ಇಷ್ಟ ಆಯ್ತು ನಾನು ಕೂಡ ತಿಳ್ಕೊತೀನಿ. ಯಾಕಂದ್ರೆ ಬಹಳ ಒಂದು ವಿಷಯಗಳನ್ನ ಮೇಡಮ್ ಜೊತೆಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಬಹಳ ವಿಷಯಗಳನ್ನ ತಿಳ್ಕೊಂಡ್ವಿ. ಎಲ್ರಿಗೂ ಕೂಡ ಒಂದು ಸ್ಫೂರ್ತಿಯಾಗಿರುವಂತಹ ವಿಚಾರ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲಾ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.